ಬ್ಯಾರಿ ವಾರ್ತೆಗೆ ಮರ್ಹಬಾ. ನಾನು ಅನ್ಸಾರ್ ಇನೋಳಿ. ಸುದ್ದಿ ಉಳ್ಳರಿಪ್ಪು ಕನಚೂರು ಕಾಲೇಜಿಗೆ ಬೆಲ್ಲಿಯಲೆಸ್ಗೆ ದುಬೈ ಮಾದರಿ ಮೋಣಾಕರೆ ಮೊತ್ತಲು ಪೊಂಚಿರಿ. ಬ್ರಹ್ಮಶ್ರೀ ಬಿಲ್ಲ ವೇದಿಕೆ ವರ್ಷತೆಲ್ಲೇ ಸಾಧಕರಂಕ ಚನ್ಮಂತೆ ಕೊಸಿ ಕನಚೂರೆ ಬಲ್ಬುರು ದೇರ್ಲಕಟ ನಾಟಕಲ್ ತೆರುವಾಯ್ತು ಬೆಲ್ಚ ತೊಕ್ಕೊಟ್ಟು 3 ರಂಗರೆ ಬೆಲಿಯ ಬಾವುಟ ಕಂಬ ತೊಡಗಿತ್ತು ಸೊರಪನಿ ಹಿಜಾಬ್ರೆ ಬಿಸೆತ್ ಔತಂಗ ಜವಾಬ್ದಾರಿ ಕೇಳ್ಕೊಂಡು ಇದು ಕಾದರೆ ವಸಿಯತ್ ಕೂಲೆ ಮಕ್ಕಳೇ ಕಬಡ್ಡಿ ಪಂತ 10ನೇ ಕ್ಲಾಸ್ರೆ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರತೆ ಆಧಾರ ಸಜಿಪ ಸೇರಿತ್ತು ಮುಡಿಪು ಬ್ರೈಟ್ ಪೆಟ್ರೋಲ್ ಪಂಪ್ರೆ ಇನಾಮ್ರೆ ಬೈಕ್ ದೇರ್ಲಕಟ್ಟೆ ನಾಟಕಲೆ ನಡುಲು ಕನಚೂರು ಕಾಲೇಜ್ ತೊಡಗಿತ್ತು 6 ವರ್ಷ ಕಲಿತು ಅಂಗನೆತಿಗ ಮತ್ತು ಸುರೂತ್ಯ ಬೇಚರೆ ಮಕ್ಕಳೇ ಸರ್ಟಿಫಿಕೇಟ್ ಕೊಡ್ಕುರೆ ಲೇಸ್ ನಡ್ನತ್ತು ನಾಟಕಲ್ಲೇ ಕನಚೂರು ಮೆಡಿಕಲ್ ಕಾಲೇಜ್ ನರ್ಸಿಂಗ್ ಫಿಸಿಯೋಥೆರಪಿ ಆರೋಗ್ಯ ವಿಜ್ಞಾನ ಪಿನ್ನೆ MBBS ಪಡಿಚಂಕ್ ಸರ್ಟಿಫಿಕೇಟ್ ಕೊಡ್ಕುರೆ ಜಬರ್ದಸ್ತ್ ಲೇಸ್ ನಡ್ನತ್ತು. ஜண்டாயிரத்தி 16 கனச்சூர் மெடிக்கல் காலேஜ் தொடங்கித்து 5 ವರ್ಷ படித்த மக்களுக்கு சர்டிஃபிகேட் கொடுக்குறேன் சுரூத்தேலே சாயதில் இத்தரத்தோல் மைக்காலத்தை ஏதோ மெடிக்கல் காலேஜில் நடப்பாட்டாதரே காண்டி ಬೆಲೆಯ ಮಟ್ಟಲ್ಲಿ ನಡಪಾಟಿಯಾರು ಸರ್ಟಿಫಿಕೇಟ್ ಎಡ್ಕ್ರೆ ಮಕ್ಕಳೇ ಮೇಲ್ತೆಲ್ಲ ದಯಪಾಟಿ ದುಬೈರೆ ಮಾದರಿಲ್ ಆಧರಿಚಾರು ಅದಲ್ಲಂಟು ಸುಬೇಗಿ ಪಿನ್ನೆ ಜಾವಗು ಜಂಡು ಬಟ್ಟ ಲೇಸ್ ನಡ್ನತು ಸುಬೇಗಿ ಲೇಸ್ಗು ಧರ್ಮಸ್ಥಳದ ಧರ್ಮಾಧಿಕಾರಿ ಪದ್ಮಶ್ರೀ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆ ತೊಡಕ ಓಟುದು ಅದರ ಪಿನ್ನೆ ಮುಂಡಿ ಅಯಲು ಚಾಲಾಕಿ ಬುದ್ಧಿ ನಲ್ಲ ಅಧ್ವಾನ ನಿಯತ್ತು ಆಲ್ಮಾರೆ ಮೇಲೂ ಫಿರ್ಸೆಂದೆಂಗ್ ಸರ್ಟಿಫಿಕೇಟ್ ಎತ್ತೆ ಮಕ್ಕಳೇ ಮುನ್ನಲ್ದೆ ಜೀವನದಲ್ಲಿ ಗೆಂದು ಸಾಕಾರ ಅವರು ಚೊಂತು where you are now and where do you want to be after 5 years. Keep two things in mind. What specialty you should take for post graduation or higher education and how to become excellent in my profession. To become a good doctor you have to first be a good human being. When you want to choose a profession, do not choose the one which gives you more money, because choosing only for money may not give you satisfaction. Take up a branch which you enjoy working in and you will definitely excel and life will be comfortable. ಮೇಲ್ತೆನೆ ತಲೆಮುಪ್ಪ ಕನಚೂರು UK ಮೋನು ಹಾಜರ್ ಮುಂಡಿತ್ತು 5 ವರ್ಷ ಮುನ್ನಲ್ಲ ഞങ്ങളെ ಕಾಲೇಜ್ പുതിയതായിട്ട് തുടങ്ങിയത് അണ്ട് ഞങ്ങളെ മേൽ ധൈര്യ വിശ്വാസ വെച്ചിട്ട് മക്കളെ ಸೇರ್ಪಾಟಿನಾರು ಕೂಡ ഏതൊരു അടങ്ങിയറ ഇല്ലാണ്ട് നല്ല നിലയിൽ പഠിപ്പ് കിട്ടിയ പോലെ ആക്ര നിങ്ങൾക്ക് ഏതൊരു പേടി ಬೇಡ ಅಂಟು ಅಂಡು ನಂಗೆ ಭಾಷೆ ತನ್ನೆ പോലെ ಮೇನಡ್ನರ പഠിப்புக்கு ಬೇನ್ಮಾಯಿತು ಮೇನತ್ತಾಕಿ ಅವತ್ತಂಗಲೆ ಎಪ್ಪಲು ಆಧರಿಕವನುಂಟು ಪುದಿಯ ಡಾಕ್ಟರ್ ಅಂಕ ವಸಿಯತ್ತು ಚೊಂತು. ನಿಮ್ಮ ಹೆತ್ತವರಿಗೆ ಒಂದು ಮಾತು ಹೇಳ್ತೇನೆ, 5 ವರ್ಷಗಳ ಹಿಂದೆ ನೀವು ಬಂದು ನಿಮ್ಮ ಮಕ್ಕಳನ್ನು ನನ್ನಲ್ಲಿ ಸೇರಿಸುವಾಗ ಯಾವುದೇ ಒಂದು ಇಹ ಪರ ಹಿಂದೆ ಮುಂದೆ ಯಾವುದು ಒಂದು ಇತಿಹಾಸ ಇರುವ ವ್ಯಕ್ತಿಗಳು ನಾವು ಆಗಿರಲಿಲ್ಲ. ಎಜುಕೇಷನ್ ನಡೆಸಿ ಎಜುಕೇಷನ್ ಸಂಸ್ಥೆ ನಡೆಸಿ, ಆದರೆ ನಮ್ಮಲ್ಲಿ ಒಂದು ಧ್ಯೇಯ ಇತ್ತು, ಒಂದು ಭರವಸೆ ಇತ್ತು, ಒಂದು ವಿಶ್ವಾಸ ಇತ್ತು. ಈ ಸಮಾಜಕ್ಕೆ ಕಟ್ಟ ಕಡೆಯ ವ್ಯಕ್ತಿಗಳಿಗೆ ನಮ್ಮ ಗ್ರಾಮದಲ್ಲಿ ನಮ್ಮ ಈ ಹಳ್ಳಿಯಲ್ಲಿ ನಾವು ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಚಾಲು ಮಾಡುವುದಾದರೆ ಪ್ರಾರಂಭಿಸುವುದಾದರೆ ಈ ಗ್ರಾಮದಲ್ಲಿ ನಾನು ಹುಟ್ಟಿದ್ದು ಕೋಣಾಜ ಗ್ರಾಮೀಣ ಪಟ್ಟೋರಿಯಲ್ಲಿ, ಇವತ್ತು ನೆಲೆಸಿದ್ದು ಒಂದು ಕೋಣೆಯಲ್ಲಿ ಕೋಣಾಜ ಗ್ರಾಮದಲ್ಲಿ. ಇಲ್ಲಿಯೇ ಸ್ಥಾಪನೆ ಮಾಡಬೇಕು. ನನ್ನ ಮಕ್ಕಳು ವಿದ್ಯಾವಂತರಾಗಿ ಡಾಕ್ಟರ್ ಆಗಿ ಮತ್ತೆ ಹೇಳಿದ್ರು ಪಾಪ ನೀವು. ಇದೇ ನೇರத்துக்கு ರ್ಯಾಂಕ್ ಎಟ್ಟೆ ಮಕ್ಕಳು ಆಧರಿಚಾರು. ಕರ್ನಾಟಕ ರಾಜೀವ್ ಗಾಂಧಿ ಹೆಲ್ತ್ ಸೈನ್ಸ್ ವಿಶ್ವವಿದ್ಯಾಲಯತೆ ಕುಲಪತಿ ಡಾಕ್ಟರ್ KS ಶಿವಪ್ರಕಾಶ್, ಕರ್ನಾಟಕ ರಾಜೀವ್ ಗಾಂಧಿ ಹೆಲ್ತ್ ಸೈನ್ಸ್ ವಿಶ್ವವಿದ್ಯಾಲಯತೆ ಸಿಂಡಿಕೇಟ್ ಸದಸ್ಯ ಡಾಕ್ಟರ್ UT ಇಫ್ತಿಕರ್ ಅಲಿ, ಕನಚೂರು ಸಂಸ್ಥೆ ಡೈರೆಕ್ಟರ್ ಜೊಹರಾ ಮೋನು, ಕಾಲೇಜ್ ಡೀನ್ ಡಾಕ್ಟರ್ ಮೊಹಮ್ಮದ್ ಸುಹೈಲ್, ಫಿಸಿಯೋಥೆರಪಿ ವಿಭಾಗത്തെ ಪ್ರಾಂಶುಪಾಲಾಯೆ ಪ್ರೊಫೆಸರ್ ಮೊಲ್ಲಿ ಸಲ್ದಾನ ಇಂಗೈನಾರ್, ಕನಚೂರು ಮೆಡಿಕಲ್ ಕಾಲೇಜ್ ಡೈರೆಕ್ಟರ್ ಡಾಕ್ಟರ್ ಅಬ್ದುಲ್ ರಹಮಾನ್ ಬಿರ್ದರ್ ಮರ್ಹಬ ಚೊಂತು, ಡೀನ್ ಡಾಕ್ಟರ್ ಮೊಹಮ್ಮದ್ ಸುಹೈಲ್ ನನ್ನಿ ಚೊಂತು, ಅಸರಲೇಸಲು ಶಾಸಕ UT ಖಾದರ್ ಮುಂಡಿತ್ತು. ಎಜುಕೇಷನ್ ಸಂಸ್ಥೆ ಬಂದಾಗ ಅಲ್ಲಿ ಇಲ್ಲಿಯ ವಿದ್ಯಾರ್ಥಿಗಳಿಗೆ ಮತ್ತು ಈಗ ಸಂಸ್ಥೆಯವರಿಗೆ ಅಥವಾ ಮ್ಯಾನೇಜ್ಮೆಂಟ್ಗೆ ಮಾತ್ರ ಲಾಭ ಅಲ್ಲ, ಇಡೀ ಸಮಾಜಕ್ಕೆ ಸರ್ವ ಲಾಭ ಇವತ್ತು ಆಗುವಂಥ ಅವಕಾಶ ಇವತ್ತು ಆಗಿದೆ. ನಾಟಕಲ್ ಪ್ರದೇಶ, ದೇರ್ಲಕಟ್ಟೆ ಪ್ರದೇಶ ಇವತ್ತು ಇಷ್ಟೊಂದು ಅಭಿವೃದ್ಧಿ ಆಗಬೇಕಾದ್ರೆ ಅದು ಕನಚೂರು ಮೆಡಿಕಲ್ ಸಂಸ್ಥೆ ಕೂಡ ಒಂದು ಕಾರಣ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಕಾರಣದ ಕೈಗಳಾಗಿ ಇವತ್ತು ಅಭಿವೃದ್ಧಿ ಆಗುವಂಥ ವಿಚಾರ ಇವತ್ತು ಆಗೋಣ. ಇವತ್ತು ಬಹುಶಃ ಒಂದು ಹಂತದ ಇವತ್ತೆಲ್ಲ ರಸ್ತೆಗೆ ನಾವು ಮಾಡಿಕೊಂಡು ಬರುವ ಅಂದರೆ ಎಲ್ಲ ಬಹುಶಃ ಸಂಸ್ಥೆಗಳು ಇವತ್ತು ನಮಗೆ
ಆ ವಿದ್ಯುತ್ಕರಣ ಲೈಟಿಂಗ್ಗೆ ಸಂಬಂಧಪಟ್ಟಾಗೆ ಇವತ್ತು ನಾವು ಕೇಳಿದಾಗ ಆ ಬ್ಯೂಟಿಫಿಕೇಶನ್ ಎಲೆಕ್ಟ್ರಿಫಿಕೇಶನ್ ಆಫ್ ದಿಸ್ ರೋಡ್ that is freely done by this institution, and behalf of my people, my constituency, I thank each and everyone for giving this service rendered by you to this society. பிரம்மஸ்ரீ நாராயண குரு வசியத்தை திந்து எல்லா மக்கள் படிப்பு கிட்டன்னு சொல்கிறது அங்கே திக்கமத்துக்கும் தொக்கொற்று பிரம்மஸ்ரீ பில்லவேதிக்கிற தரப்புಲು எல்லா வருஷம் மக்களுக்கு இனாம் கொடுக்குறே அதே போல் ஸ்காலர்ஷிப் கொடுக்குற லேஸ் நடக்குது ಈ ಕುರಿಯು ರೇಸ್ ನಡೆದು ಪಡಿಪಿಲ್ಲ ತಂಗ ಕಣ್ಣು ಕಾಣತ್ತಂಗೆ ಸಮ ಮುನ್ನೊಂದು 14 ಕ್ಲಾಸ್ ಮಕ್ಕ 60% ಮಾರ್ಕೆಟಿಂಗ್ ಬಿಲ್ಲಿಯ ಬಿಸಾಯ ಉಂಟಿಂತು இப்போ 100% மார்க்கெட் தொண்டுள்ளார் இங்கே மார்க்கெட்டிங் முன்னலத்துக்கு மக்களை மனசில் மார்க் எடுக்கிறே நல்ல படிக்கணும்னு சொல்லி ஒரு பந்த இல்லை അങ്ങനെ ഇതിൽ ಮಾರ್ಕ್ ಕೊಡ್ಕೊಂಡು ಟೀಚರ್ನಾಗ ಆಲ್ಚನಾಕೋನುಂಟು ಮೂಡಬಿದಿರೆ ಶಾಸಕ ಉಮಾನಾಥ ಕೋಟ್ಯಾನ್ ಅಭಿಪ್ರಾಯ ಚೊಂತು ಪ್ರತಿ ಒಂಜಿ ಮನುಷ್ಯಗಳು ವಿದ್ಯೆ ಬೋಡು ವಿದ್ಯೆ ಅಂಚಿನ ಮನುಷ್ಯ ಕುರುಡకు ಸಮಾನ ಅಂತ ಮನಪರಂಚಿನ ನಂಗೆ ಮಾತಾಡಿಗಳ ಗೊತ್ತಿತ್ತಿನ ಇನಿ ಒಂಜಿ 30-40 ವರ್ಷ ತುಂಬಿಕೊಂಡಾಂಡ ನಂಗೆ ಮಾತ 10% ಮಾರ್ಕ್ ಬರ್ತಂದ ಭಾರಿ ಮಲ್ಲ ಸಾಧನೆ ಭಾರಿ ಮಲ್ಲ ಸಂಗತಿಯಿಂದ ನಮ್ಮ ನೆನೆತೊಂದಿತ್ತ ಅಂದ್ರೆ ಇನಿ ಆಜಿನತ್ತೆ 25 ಆಜಿನತ್ತೆ 25 100% ಮಾರ್ಕ್ ಬೇಕು ನಂಚಿನ ಜೋಕುಲು ಅಲ್ಲ ಟೀಚರ್ ಮಕ್ಕಳು ಒಂಚೂರು ಆಲೋಚನೆ ಮಲ್ಪಡಾಪುಂಡು ಆಜಿನತ್ತೆ 25 ಆಜಿನತ್ತೆ 25 ಕೊರ್ಪುನ ಸರಿಯ ಅಲ್ಲ ಆಲೋಚನೆ ಮಲ್ಪ ನಂಚಿನ ದಿನಕುಲು ಬೋರ್ಡು ఉంది ಅನ್ನ ಆಲೋಚನೆ ಯಾಕೆಂದ್ರೆ ಆಜಿನತ್ತೆ 25 ಮಾರ್ಕ್ ದೇಜಿನ ಜೋಕುಲ ತಪ್ಪುಂದಿ ಅನ್ನೊಂದು ಬರೀತೀರು ಅಕ್ಲೆ ಮಾರ್ಕ್ ಕೊರೋಡು ಆಂಡ ಇನ್ನು 25 ಮಾರ್ಕ್ಗಳನ್ನು ಕೊರಿಯಾರಂದ ಆ ಜೋಕುಲ್ಡ ಪೈಪೋಟಿ ಅತಂದ ಸ್ಪರ್ಧೆ ಮಲ್ಪೊಡಿ ಅನ್ನ ಮನಾತಿ ಹೆಚ್ಚದೆ ಕೊಡು ಪಂಚಿನ ನೆಕ್ಕೆ ತಾತ್ಕಾಲಿಕವಾಯಿನ ಒಂದು ಬ್ರೇಕ್ ತಿಕ್ಕೊಂಡು ನಾನು ಎನ್ನುವೆ ಅಕ್ಕಳು ನಿಜವಾದ 25 ಬರುತ್ತೆ ಅಂದ್ರೆ 23 ಜನಲ ಕೊಟ್ಟು ಬರ್ತಿದ್ರೆ ಹೆಚ್ಚದೆ ಕೊಡು 25 ಕೊಡು ಪಂಚಿನ ಆ ಸ್ಪರ್ಧೆ ಬೋರ್ಡು ಎನ್ನ ಕ್ಷೇತ್ರಡು ಮುಲ್ಕಿ ಮುಡಿಬಿದ್ರೆ ಕ್ಷೇತ್ರಡು ಒರ್ಮ ಜೋಕುಲು 25 ಇದ್ದ ಮುಲ್ಕಿದ ಒಂಜಿ ಶಾಲೆ ರಡ್ಡೆ ಕಿನ್ನಿಗೋಳಿದ ಶಾಲೆ ರಡ್ಡೆ ಮೂಡುಬಿದ್ದಿರ ಶಾಲೆ 5 ಒಟ್ಟು 9 ಜೋಕುಲು 25 ಮಾರ್ಕ್ ದೇಯ್ದ ಇಡೀ ಜಿಲ್ಲೆಡು ಮುಲ್ಕಿ ಮೂಡುಬಿದ್ದಿರ ಕ್ಷೇತ್ರನೇ ಪ್ರಥಮ உள்ளால பிரம்மஸ்ரீ பில்லவேதிக்கிற தரப்புಲು மைக்கால ಕ್ಷೇತ್ರத்தை ಪಾವತ್ತೆ ಮಕ್ಕಳೇ படிப்புಗೂ ದತ್ತು எடுக்கிறது அதே போல பிரம்மஸ்ரீ ಸೇವಾರತ್ನ ಪ್ರಶಸ್ತಿ ಪಿನ್ನೆ 10ನೇ ಕ್ಲಾಸ್ರೆ ಪರೀಕ್ಷೆಯಲ್ಲಿ ಚಮ್ಮ ಮಾರ್ಕೆಟ್ ಮಕ್ಕಳು ಚಮ್ಮನಿಕ್ರಿ ಹಿರಿಯೋ ಮತ್ತೆ ವರ್ಷತ್ತೆ ಲೇಸಿಗೆ ತೊಡಕ ಕೊಟ್ಟು ತಯಲು ಮುಂಡಿತ್ತು ಮೇಲ್ತೆನೆ ತಲೆಮುಪ್ಪ ಆಯ್ತಿನ್ನೆ ಅಖಿಲ ಭಾರತ ಬಿಲ್ಲವ ಯೂನಿಯನ್ ತಲೆಮುಪ್ಪ ನವೀನ್ ಚಂದ್ರ ಡಿ ಸುವರ್ಣ ಮುಂಡಿತ್ತು ಮುನ್ನಾಲು ಸಾಲೆರೆ ಬೂಕುಲು ನಾರಾಯಣ ಗುರುರೆ ಬಿಸೆಯಂತು ಇಪ್ಪ ಅದರ 86 ಚೊಲ್ಲುರೆ ಬಿಸೆ ಕೇಟ್ ಬಂದುಂಟುಂಡು ಕೊರೆ ಆಲ್ಮಾರು ಎಡ್ತಿಟ್ಲೆ ಅಂಟೊಂಟುಲ್ಲಾರು ಎಡ್ತಿಲ್ಲೆಂಗ್ ಅದು ನಲ್ಲೆ ಬಿಸೆಯ ಎಡ್ತೆಂಗ್ ನಂಗೆ ಕೈ ಕೆಟ್ಟಿದ್ದೇಕಿಲ್ಲ ಏ ಸರ್ಕಾರ ಎನ್ನೆಂಗ್ ನಾರಾಯಣ ಗುರುರೆ ಬಿಸೆಯತ್ತಲು ಎಡಂಗೆರಾಯಂಗ್ ಬುಡೋಗು ಸಾಧ್ಯ ಇಲ್ಲ ಅಂಡ್ ಸರ್ಕಾರಕ್ಕೆ ಹೆಸರು ತಾಕ್ರೆ ಫಲಕ ಹೊಂತು ಅಂಚಾದಿಪ್ಪನಾಗ ಅವೇ ಮಿಗಿಲೆ ಗೊತ್ತುಂಡು ಇತ್ತೆ ನಮ್ಮ 7ನೇ ಕ್ಲಾಸ್ನ ಬೊಕ್ಕ SLCದ 10ನೇ ಕ್ಲಾಸ್ ಪಠ್ಯ ಪುಸ್ತಕಗಳು ಬ್ರಹ್ಮಶ್ರೀ ನಾರಾಯಣ ಗುರುಕುಲ ಲೇಖನ ಈತ ವರ್ಷ ನಿರಂತರವಾಗಿ ಇತ್ತು ಆಂಡ ಇತ್ತೆ ಮಾಧ್ಯಮಗಳು ಬರ್ತಿಲ್ಲಕ್ಕ ಇತ್ತೆ ಬರ್ತಿನ ಪುಸ್ತಕಗಳು ಹೊಸ ಪುಸ್ತಕಗಳು ಐದು ನಾರಾಯಣ ಗುರುಕುಲ ಲೇಖನ ದೈದೇರಿ ಪಂಪಿನ ಪ್ರಸ್ತಾವ ಪೂರ ಆವನು ಆಂಡ ಕೆಲ ಜನಪ್ರತಿನಿಧಿಗಳು ಇಜ್ಜಿ ಅವು 5 ಉಂಡು ಅವು ದೆತ್ತೊಂದು ಇಜ್ಜಿಯೇ ಪಂಪಿನ ಪಾತ್ರಪ್ಪು ಪನೊಂದು ಇಲ್ಲೇರು ದೆತ್ತು ಜನ ಸಂತೋಷ ಆಂಡ ಒಂದು ವೇಳೆ ನಾರಾಯಣ ಗುರುಕುಲ ಲೇಖನ ನೆಟ್ಟು ಭಕ್ತಿಜಿ ಬಂದಾಂಡ ನಮ್ಮ ಸಮಸ್ತ ಹಿಂದುಳಿದ ಸಮಾಜ ಜನಗಳು ಕೇವಲ ಬಿಲ್ಲವರಿಗೆ ಮಾತ್ರ ಹತ್ತು ನಾರಾಯಣ ಗುರುಕುಲು ಖಾಲಿ ಬಿಲ್ಲವರಿಗೆ ಮಾತ್ರ ಸೀಮಿತ ಹತ್ತು ಸಮಸ್ತ ಶೋಷಿತ ಜನಾಂಗ ನೆತ್ತ ಬಗ್ಗೆ ಸಿಡಿದೇಳುನ ಅಗತ್ಯ ಉಂಡು ಅಂಚಾದುಕುನಾಗ ಒಂದು ವೇಳೆ ನಾರಾಯಣ ಗುರುಕುಲನ ಪಾಠ ಅವು ನೆತ್ತೇರ ಪೋಂಡ ನಮ್ಮ ಪೂರ ನೆತ್ತ ಬಗ್ಗೆ ಹೋರಾಟ ಮನ್ಪುನ ಅಗತ್ಯ ಖಂಡಿತ ಉಂಡು ಬಂದು ಪನಿಕಲೈ ಒಂದೊಂದು ಬಂದಿಲ್ಲ ಇವೆಲ್ಲ ನಮ್ಮ ತಾಳ್ಮೆ ದಿದ್ದು ಕುಲ್ಲರಿಜ್ಜಿ ವಾ ಸರಕಾರರ ಬರಡು ನಮ್ಮ ತಾಳ್ಮೆಯನ್ನು ಪರೀಕ್ಷೆ ಮನ್ಪರಾಗಲಿ ಕೋಪಿನ ಅಧಿಕಾರರಿಜ್ಜಿ ಅದು ಪೋಯರ್ಲ ಬಂದು ಅಂಚಾದು ಪುನಗ ನೆತ್ತ ಬಗ್ಗೆ ಪೂರೆಲ್ಲ ದಯಮಂತು ನಮ್ಮ ಸಮಾಜ ಬಂಧುಲೆ ಎತ್ತು ಹಿಂದುಳಿದ ವರ್ಗದಕ್ಕಲು ಪೂರ ಸೇರಿದು ಈ ನಾರಾಯಣ ಗುರುಕುಲನ ಪಾಠ 5 ಸೇರುಲಕ ಪ್ರಯತ್ನ ಬಂದ್ಬೋಡು ಬಂದದ್ದು ಈ ಸಂದರ್ಭ ಪನೊಂದು ಸಮಾಜ ಪಿನ್ನೆ ದೀನರ ಸೇವೆ ಹಾಕೊಂಡುಲ್ಲಿ ಉರ್ಮಿಳಾ ರಮೇಶ್ ಕುಮಾರ್ ಈ ಮಗು ಬ್ರಹ್ಮಶ್ರೀ ಸೇವಾರತ್ನ ಪ್ರಶಸ್ತಿ ಕೊಡ್ತದ್ದು ಆಧರಿಚಾರು SLC ಪರೀಕ್ಷೆಯಲ್ಲಿ ಚಮ್ಮೆ ಮಾರ್ಕೆಟ್ದಾಯೆ ಸಮುದಾಯത്തെ ಪೋನೇಲ್ ಮಕ್ಕಳಿಗೆ ಆಧರಿಚಾರು 36 ಪಾವತ್ತೆ ಮಕ್ಕಳಿಗೆ ಪಡಿಪುರ ದತ್ತು ಇಡ್ತಾರೆ 12 ಮಕ್ಕಳೇ ಪಡಿಪುಗೆ ಪೈಸೆ ಕೊಡ್ತಾರೆ ಕುದ್ರೋಳಿ ಗೋಕರ್ಣನಾಥ ದೇವಸ್ಥಾನದ ತಲೆಮುಪ್ಪ HS ಸಾಯಿನಾಥ್ ಮಕ್ಕಳೇ ಪಡಿಪುರ ಸಹಾಯತಕ್ಕೆ ತೊಡಕ ಕೊಟ್ಟದ್ದು ವೆನ್ಲಾಕ್ ಆಸ್ಪತ್ರೆ ಡಾಕ್ಟರ್ ಸದಾನಂದ ಪೂಜಾರಿ ಕಾಪಿಕಾಡ್ ಉಮಾಮಹೇಶ್ವರಿ ದೇವಸ್ಥಾನದ ಆಡಳಿತ ಮುಕ್ತೇಸರ ಯಜಶೇಖರ್ ಮಲರಾಯ ಧೂಮಾವತಿ ಭಂಡಾರ ಮನೆ ಇದ್ರೆ ಟ್ರಸ್ಟ್ ತಲೆಮುಪ್ಪ ಬಾಬು ಶ್ರೀಶಾಸ್ತ್ರ ಕಿನ್ಯ
ಗೆಜ್ಜಗಿರಿ ನಂದನ ಮಿತ್ತಿಲ್ರೆ ಟ್ರಸ್ಟಿ ಚಂದ್ರಶೇಖರ್ ಉಚ್ಚಿಲ್, ಮಾಡೂರು ಸಾಯಿಬಾಬಾ ಮಂದಿರತ್ತೆ ಆಡಳಿತ ಮುಕ್ತೇಸರ KP ಸುರೇಶ್, BJP ಮಂಡಲ ತಲೆಮೂಪ ಚಂದ್ರಹಾಸ ಪಂಡಿತ್ ಹೌಸ್, ಕಾಪಿಕಾಡು ಉಮಾಮಹೇಶ್ವರಿ ದೇವಸ್ಥಾನತೆ ಮುಕ್ತೇಸರ ದಿನೇಶ್ K ಅತ್ತಾವರ ಇಂಗೈನಾರ್, ಜೀವನ್ ಕುಮಾರ್ ತೊಕೋಟ್ ಬಿರ್ನರ್ಗ್ ಮರ್ಹಬ ಚಂತು, ಬ್ರಹ್ಮಶ್ರೀ ಬಿಲ್ಲವೇದಿಕ್ಕಿರೆ ತಲೆಮೂಪ KT ಸುವರ್ಣ ಸುರೂತೆ ಪಾಲ್ಕ ಮುಂಡಿತು. ಸುಮಾರು ಈತೆ 20 ವರ್ಷದಿಂಚಿ ಪ್ರತಿ ವರ್ಷ ಒಂದು 40-50 ಜೋಕ್ಲೆನ್ ದತ್ತು ಸ್ವೀಕಾರ ಮಾಡ್ತಂದು ಇನಿ ಮುಟ್ಟ ಕಲ್ಪವನ್ನು ಬೈದ ಅಂಜನೆ ಜೋಕ್ಲೆಗ್ ರ್ಯಾಂಕ್ ದೆತ್ತಿನ ಜೋಕ್ಲೆಗ್ ಪ್ರಶಸ್ತಿ ಕೊರೊಂದು ಬಡ ಜೋಕ್ಲೆಗ್ PUC ಡಿಗ್ರಿ ತಿನ್ನಕ್ಲೆಗ್ ಸಹಾಯ ಮಾಡ್ತಂದು ಕೆಲವು ಆರೋಗ್ಯ ಶಿಬಿರ ಅಂಜನೆ ಕೆಲವು ಇಲ್ಲು ಬುರ್ದಿನಕ್ಲೆಗ್ ಸಹಾಯದಾನ ಮಾಡ್ತಂದು ಇನಿ ಮುಟ್ಟ ನಿರಂತರ ಈ ಟೀಮು ಈ ಬ್ರಹ್ಮಶ್ರೀ ಬಿಲ್ಲ ವೇದಿಕೆ ನಿರಂತರ ಮಾಡ್ತಂದು ಬೈದಲ್ಲಿ. ಸತೀಶ್ ಕರ್ಕಿಯರ ಪಡಿಪಿಗೂ ಸಾಯರ್ತೆ ಮಕ್ಕಳೇ ಪೇರೋದಿತ್ತು. ಹರೀಶ್ ಮುಂಡೋಲಿ ಚಮ್ಮನ ಕಡ್ಲ ಸೋದಿತ್ತು. ದತ್ತು ಸಂಚಾಲಕ ಆನಂದ್ K ಅಸೈಗೋಳಿ പിന്നെ ದಿನೇಶ್ ಸುವರ್ಣ ರಾಯ್ ಲೇಸ್ನಡ ಪಾಟಿ. ನಿಂಗಲ ರಾಯತೆ ಸುದ್ದಿ ಸಮಸ್ಯೆ ನಂಗೆ ತೆರಿಪಾಟೋರು ಸುದ್ದಿ ಪಿನ್ನ ಜಾಹೀರಾತುಗೂ ನಂಗಲೆ ಕಾಣೋರು ಹೊಸಕುರಲ್ ಬೆನಕ ಬಿಲ್ಡಿಂಗ್ ಫಸ್ಟ್ ಕೊಲ್ಯ. ನಂಗಲೆ ಸಂಪರ್ಕ ಸಂಖ್ಯೆ 9341863043 ಒಲಿಂಬು 34 186 3043. ಉಳ್ಳಾಲ ಕ್ಷೇತ್ರ 4 ಉಯರ್ಚೆ ಎಂಟುಂಡು ಅದೇ ಪೊಲೆ ಉರ್ತೆ ಮಾರ್ಗವು ಚಂದ ಎಂಟುಂಡು ಅಂಗನಿಕ ಮತ್ತು ದೇರ್ಲಗಟ್ಟೆ ನಾಟಕಲ್ ತೋಲು 4 ಮಾರ್ಗ ಇರು ಈ ಮಾರ್ಗத்துக்கு ಕಣಚೂರೆ ತರಫುಲು ಬಲ್ಬ್ ಇಟ್ರಾರ್ ಮೈಕಾಲ್ತೆ പിന്നെ ಬೆಲ್ಲಿಯ ಮಟ್ಟಲು ಉಯರ್ಚೆ ಅವರ ರಾಯಚೊಂದೆಂಗೆ ಅದು ದೇರ್ಲಕಟ್ಟೆರೆ ನಾಟಕಲ ಐತಿಕ್ಕರು ಮುನ್ನಲ್ತೆ 4 ಎನಿಯತ್ತಾರೆ ಉಯರ್ಚೆ ಹಾಕೋಗು ಖಾಸಗಿ ಸಂಸ್ಥೆರೆ ಸಹಾಯ ಸಹಕಾರ ಎತ್ತೊಂಡುಲ್ಲ ಶಾಸಕ ಯೂಟಿಗೆ ಆದರ್ಚಂತು ದೇರ್ಲಗಟ್ಟೆರೆ ನಾಟಕಲ್ ತೋಲು ಮಾರ್ಗತ್ತೆ ನಡುಕು ಇಟ್ಟೆ ಹೈ ಮಾಸ್ ಬಲ್ಬುರೆ ಪಿಡಿಪಾಟ್ರೆ ಲೇಸುಲ ಎಲ್ ಮುಂಡಿತ್ತು ದೇರ್ಲಗಟ್ಟೆರೆ ನಾಟಕಲ್ ತೋಲು ಕಣಚೂರು ಸಂಸ್ಥೆರೆ ತರಫ್ಲು 30 ಹೈ ಮಾಸ್ಕ್ ಬಲ್ಬ್ ಇಟ್ರು ஒரு மெடிக்கல் காலேஜ் படிப்புரட்டுக்கு ಸಮಾಜತೆ ಉಯರ್ಚೆತ್ತಿಗೆ ಮೇನತ್ ಎತ್ತೊಂಡುಳ್ಳೇದು ನಲ್ಲ ಬಿಸಾಯ ಅಂತ ಹೇಳ್ಕೊಂಡಾಡಿತ್ತು. ಮಂಗಳೂರು ನಗರ ನಂತರ ಈಗ ಅತ್ಯಂತ ಅಭಿವೃದ್ಧಿ ಪ್ರದೇಶ ಯಾವುದಂತ ಹೇಳಿದರೆ ಅದು ತೊಕ್ಕೋಟಿನಿಂದ ದೇರ್ಲಕಟ್ಟೆ ನಾಟಕಲ್ ಮುಡಿಪುಗೆ ಸಂಪರ್ಕಿಸುವಂಥ ಈ ಒಂದು ಸಂಪರ್ಕ ರಸ್ತೆ ಮತ್ತು ಈ ಪ್ರದೇಶಗಳು. ಈ ರಸ್ತೆಯನ್ನು ನಾವು ಅಭಿವೃದ್ಧಿಪಡಿಸ್ತೇವೆ ಅಂತ ಹೇಳಿ ಅಭಿವೃದ್ಧಿಪಡಿಸಿದಾಗ ಇದನ್ನು ವಿದ್ಯುತ್ಕರಣ ಮತ್ತು ಸೌಂದರ್ಯೀಕರಣಗೊಳಿಸಲು ನಮಗೆ ಬೇರೆ ಬೇರೆ ಸಂಸ್ಥೆಗಳ ಮುಂದೆ ಬಂದಿತ್ತು. പക്ഷേ ದೇರ್ಲಕಟ್ಟೆಯಿಂದ ನಾಟಕಲ್ನವರೆಗೆ ಕಣಚೂರ್ ಎಜುಕೇಷನ್ ಟ್ರಸ್ಟ್ ಒಂದು ವಿದ್ಯಾಸಂಸ್ಥೆಯವರು ಇವತ್ತವರ ಪ್ರಪ್ರಥಮವಾದ ಆ ಒಂದು ಘಟಿಕೋತ್ಸವದ ಆ ಒಂದು ಸಂದರ್ಭದಲ್ಲಿ ಈ ರಸ್ತೆಯನ್ನು ನಾವು ಇವತ್ತು ಅಭಿವೃದ್ಧಿ ಮಾಡೋ ಸಂದರ್ಭದಲ್ಲಿ ಕಣಚೂರು ಸಂಸ್ಥೆಯ ಕಣಚೂರು ಮೋನಾಕನವರು ಅವರ ಮಗಳ ರಾಯಮ್ಮನ ಮುಂದೆ ಬಂದು ಇಲ್ಲಿಯ ಸೌಂದರ್ಯೀಕರಣ ಮತ್ತು ಇಲ್ಲ ಗಾರ್ಡನಿಂಗ್ ಮತ್ತು ಆ ಒಂದು ವಿದ್ಯುತ್ಕರಣಕ್ಕೆ ನಾವು ಅದನ್ನು ಮುಂದೆ ಬಂದು ಮಾಡ್ತೇವೆ ಅಂತ ಹೇಳಿ ಸಹಕಾರ ಕೊಟ್ಟಿದ್ದಾರೆ. ಸುಮಾರು ದೇರ್ಲಕಟ್ಟೆ ನಾಟಕಲ್ನವರೆಗೆ ಸುಮಾರು 30 ವಿದ್ಯುತ್ ಕಂಬವಾದ ಮತ್ತು LED ಲೈಟ್ಗಳ ಅಳವಡಿಸುವ ಮೂಲಕ ಈ ರಸ್ತೆಗೆ ಸೌಂದರ್ಯವನ್ನು ಒದಗಿಸಿರುತ್ತಾರೆ. ನಮಗೆ ಅತ್ಯಂತ ಸಂತೋಷವಾಗ್ತಿದೆ. ಇವತ್ತು ಕಣಚೂರು ಸಂಸ್ಥೆ ಶಿಕ್ಷಣ ಜೊತೆಯಲ್ಲಿ ಸಾಮಾಜಿಕ ಮತ್ತು ಈ ಒಂದು ಪ್ರದೇಶದ ಅಭಿವೃದ್ಧಿ ಕೂಡ ಪೂರಕವಾಗಿದ್ದುಕೊಂಡು ಎಲ್ಲ ಒಂದು ಹಂತದಲ್ಲಿ ತನ್ನದೇ ಸಹಕಾರ ಕೊಡ್ತಾ ಇದ್ದಾರೆ. ಅದರಲ್ಲಿ ಬಹುಶಃ ಇವತ್ತು ಈ ಒಂದು ವಿದ್ಯುತ್ ಶಕ್ತೀಕರಣ ಮತ್ತು ಈ ಪ್ರದೇಶದ ಸೌಂದರ್ಯೀಕರಣ ಭವಿಷ್ಯ ದಿನಗಳಲ್ಲಿ ಬಹುಶಃ ಈ ಒಂದು ರಸ್ತೆ ಉದ್ದಗಳಿಗಿರುವ ಎಲ್ಲ ಶಿಕ್ಷಣ ಸಂಸ್ಥೆ ಮತ್ತು ದೊಡ್ಡ ದೊಡ್ಡ ಸಂಸ್ಥೆಗಳನ್ನು ಸೇರಿಸಿಕೊಂಡು ಇದನ್ನು ಪ್ರತಿ ವರ್ಷ ಕೂಡ ಇದರ ಒಂದು ಸೌಂದರ್ಯೀಕರಣವನ್ನು ವಿದ್ಯುತ್ಕರಣ ಮತ್ತು ಇದನ್ನು ಮೇಂಟೆನೆನ್ಸ್ ಮಾಡುವಂಥ ಒಂದು ಅಥಾರಿಟಿಯನ್ನು ನಿರ್ಮಾಣ ಮಾಡಿ ಒಂದು ಮಾದರಿಯಾದ ಒಂದು ರಸ್ತೆಯನ್ನು ನಾವು ಇವತ್ತು ನಿರ್ಮಾಣ ಮಾಡಲಿಕ್ಕೆ ಎಲ್ಲ ಸಹಕಾರ ಪಡ್ಕೊಳ್ತಿದ್ದೇವೆ. ಅದಕ್ಕಾಗಿ ಕಣಚೂರು ಸಂಸ್ಥೆಯ ಕಣಚೂರು ಮೋನಾಕನವರಿಗೂ ರೆಹಮಾನವರಿಗೂ ಎಲ್ಲ ಇದರ ಡೈರೆಕ್ಟರ್ಗಳಿಗೂ ಮತ್ತು ಎಲ್ಲ ಕಾರ್ಯಕ್ರಮ ನೇರವಾಗಿ ಪರೋಕ್ಷವಾಗಿ ಪ್ರತಿಯೊಬ್ಬರಿಗೂ ಕೂಡ ನಾವು ವಿಶೇಷವಾದ ಅಭಿನಂದನೆ ಭಾಷಣ ನೀಡಲು ಸಲ್ಲಿಸುವಂಥದ್ದು. ಇವತ್ತು ನಾವು ವಿದ್ಯುತ್ ಚಾನದ ಆ ಒಂದು ಲೈಟಿನ ಉದ್ಘಾಟನೆಯನ್ನು ಇವತ್ತು ಮುಖಾಂತರ ಮಾಡಿದ್ದೇವೆ. ಕಣಚೂರು ಮೆಡಿಕಲ್ ಕಾಲೇಜ್ ತಲೆಮೂಪ UK ಮೋನು ಕಣಚೂರು, ಬೆಲ್ಮ ಗ್ರಾಮ ಪಂಚಾಯತ್ ತಲೆಮೂಪ ಸತ್ತಾರ್, ಮೈಕಾಲ ತಾಲೂಕು ಪಂಚಾಯತ್ ಪಿರಾಕ್ರೆ ತಲೆಮೂಪ ಮೊಹಮ್ಮದ್ ಮೋನು, ನೇದಕ ಮರೆ ನಾಸಿರ್ ಸಾಮಾನಿಗೆ ಅಬ್ಬು ಅಬ್ದುಲ್ಲಾ ಈಗ ಇನ್ನಾರು ಉಳ್ಳಾಲ್ತೆ ಬಿಸಾಯത്തിൽ ചില ആൾമാർ എന്തിനാലും ചൊന്നോണ്ടിരിക്കാറ് ആയങ്കുട്ട ആൾമാർക്ക് ഞങ്ങളെ ദേശത്തെ മേൽ ചെമ്മ പിടിച്ച കൊണ്ട് ചൊല്ലുത്തു കാട്ടിയോണ്ടും ഉള്ളാറ്. ഇതേപോലെമേ ഇവിടെ ഉള്ളാലത്ത് പോണ്ടേ ഓവർ ബ്രിഡ്ജിൽ ഉള്ളാലത്ത് പോണ്ടേ തിരുവൈത്തിക്കർ ഓവർ ബ്രിഡ്ജ് ഇവിടെ ಬೆಳೆಯದಾಯಿ ಭಾರತ ದೇಶത്തെ 3 ರಂಗರೆ ಬೆಲಿಯ ഒരു ಕಂಬ ಎಣಿಸಿ ನಿನ್ನಟುಂಡು ಇದರ ಸ್ವರಪನಿ ತೊಡಗಿರು ಬೆಳೆಯದಾಯಿ ದೇಶത്തെ ಬಾವುಟത്തെ ಕಂಬത്തെ ಸ್ವರಪನಿക്ക് തുടക്കം കൊടുത്തുറ ನೆನೆಚೆ ಪೋಲ ನಡ್ನೆ ದಕ್ಷಿಣ ಕನ್ನಡ ಜಿಲ್ಲೆಲೆ ಮೈಕಾಲ ವಿಮಾನ ನಿಲ್ದಾಣತೆ ಪಿನ್ನೆ ಎತ್ತರತ್ತೆ 3 ರಂಗರೆ ಬಾವುಟತ್ತೆ ಕಂಬ ಉಳ್ಳಾಲ್ತಲಿಕ್ಕರು ಇದ್ರೆ ಉಳ್ಳಾಲ ಅಬ್ಬಕ್ಕ ಸರ್ಕಲ್ಲೇ ಮುಟ್ಟ ಹಾಕೊಂಡು ಉಂಟು ಬಿಯರ್ ಚಿನ್ನ ಆಯಂಗ್ ಅವಡೆ ಜಾಗೆ ಇಲ್ಲ ತಿಳಿದು ತೊಕ್ಕೋಟ್ಲು ಉಂಡಾಕಿ ಉಂಟುಲ್ಲ ಅಂಟು ಶಾಸಕ ಯೂಟಿಗೆ ಆಧಾರ ತೆರಿಪಾಟಿದ್ದು ಉಳ್ಳಾಲ್ತಗೆ ಪೋಂಡೆ ತೊಕ್ಕೋಟು ಓವರ್ ಬಿಜ್ಜಿರೆ ಮುಟ್ಟತ್ತಲು ಉಂಡಾವ್ರೆ 110 ಫೀಟ್ರೆ ಬಾವುಟತ್ತೆ ಕಂಬತ್ತೆ ಸೊರಪನಿಗೆ ತೊಡಕು ಕೊಡ್ತದ ಇಲ್ಲಿ ಮುಂಡಿತ್ತು. ಬೇರೆ ಬೇರೆ ಜಿಲ್ಲೆಯಲ್ಲಿ ಎತ್ತರತ್ತೆ ಬೇರೆ ಬೇರೆ ಬಾವುಟ ಉಂಡು.
ഇതിരെ നോക്കിയപ്പോൾ ഉള്ളാലത്തിലും ദേശത്തെ ബാവട്ട് ഇടനൂ ചൊന്തു ചമ്മ വർഷത്തെ മുന്നാൾ ബിയർച്ചിന്നെ ഇപ്പോൾ ഉണ്ടാവുന്ന ജാഗೆಗೆ ಲೋಕೋಪಯೋಗಿ പിന്നെ ರಾಷ್ಟ್ರೀಯ ಹೆದ್ದಾರಿರೆ ಅಧಿಕಾರಂಗ ಒಪ್ಪಿಗೆ ತರೋಗು ನಾಳೆ ತೆಲ್ಲು ഞങ്ങളെ ಸೊರಪನಿಗೆ ತೊಡಗೋಗು ನಾಳೆ ಯಾರಾಯಿರು ಉಳ್ಳಾಲ್ತೆ ಬಿಸಾಯത്തിൽ ಬಾಯಿಗೆ ಬಂದೆ ಪೊಲೆ ಮುಂಡ್ರಂಕ್ ಈ ಬಾವುಟ ಜವಾಬ್ ಕೊಡ್ಕರು ಈ ಬಾವುಟ ಕಂಬ ಉಳ್ಳಾಲ್ತೆ ಆಲ್ಮರೆ ಪೆರಿಮೆ ಐತಿಕ್ಕರು ಇಂಗಂತೇದೆ ಒಂದು ಕಂಬ ಕೋಣಾಜೆಗೆ ಪೋಂಡೆ ತೆರು ತೊಕ್ಕೋಟ್ಲು ಉಂಡಾಕ್ರ ಆಲ್ಚನ ಉಂಡು ಅಲ್ಲಂಟು ಶ್ರೀನಿವಾಸ ಮಲ್ಯರೆ ಮೂರ್ತಿ ತೊಕ್ಕೋಟು ಜಂಕ್ಷನ್ ಉಂಡಾಕ್ರೆ ಆಲ್ಚನ ಉಂಡು ಕಾದರ್ಚೊಂದು ಇದೊಂದು ರಾಷ್ಟ್ರಧ್ವಜ ಹಾರಾಡ್ತಿರೋದೊಂದು ಊರಲ್ಲಿ ನಮಗೆಲ್ಲರಿಗೂ ಕೂಡ ಹೆಮ್ಮೆ ಮತ್ತು ಸ್ವಾಭಿಮಾನ ಮತ್ತೊಂದು ಗೌರವದ ಸಂಕೇತ. ಅಂದು ಅತ್ಯಂತ ಜಿಲ್ಲೆಯಲ್ಲೇ ಅತ್ಯಂತ ಎತ್ತರದ ಧ್ವಜಸ್ತಂಭದಲ್ಲಿ ಅತ್ಯಂತ ದೊಡ್ಡದ ಒಂದು ಪಾವಿತ್ರತೆಯ ಇವತ್ತು ಧ್ವಜ ಹಾರಾಟವನ್ನು ಇವತ್ತು ನಮ್ಮ ಊರವರೆಲ್ಲ ಕಾಣಬೇಕು. ಅದು ನಮಗೆ ಗೌರವ ಆಗಬೇಕು. ಮತ್ತು ಜಿಲ್ಲೆಯಲ್ಲಿ ಬೇರೆ ಕಡೆ ಮಾತಾಡುವಾಗ ಪ್ರಪ್ರಥಮ ಉಳ್ಳಾಲದಲ್ಲೇ ಅದನ್ನು ಆ ಹೆಬ್ಬೆಗೆಲ್ಲ ಹಾಕಿದ್ದಾರೆಂಬ ಆ ಸಂದೇಶ ಇವತ್ತು ಕೊಟ್ಟುವ ಸಂದರ್ಭದಲ್ಲಿ ನಮ್ಮ ಉಳ್ಳಾಲದ ಮತ್ತು ನನ್ನ ಕ್ಷೇತ್ರದ ಜನ ಒಂದು ಗೌರವ ಬರಬೇಕೆಂಬ ಉದ್ದೇಶದಿಂದ ಆಲೋಚನೆ ಮಾಡಿಕೊಂಡು ಇದಕ್ಕೆ ನಾವಿದು ಶಂಕುಸ್ಥಾಪನೆ ಮಾಡ್ತಿದ್ದೇವೆ. ಇದನ್ನು ಬಹುಶಃ ಆದಷ್ಟು ಬೇಗನೆ ನಾವು ಇದಕ್ಕೆ ಉದ್ಘಾಟನೆ ಕೂಡ ಮಾಡ್ತಾ ಇದ್ದೇವೆ. ಯಾರಿಗಾರು ಸಂದೇಶ ಕೊಡಲಿಕ್ಕೆ ಉಂಟು ಈ ಮೂಲಕ ಅಂತ ಅಲ್ಲ, ಅದೊಂದು ಈ ರಾಷ್ಟ್ರಧ್ವಜ ನೋಡುವಾಗ ಪ್ರತಿಯೊಬ್ಬ ಭಾರತೀಯನ ಸಂದೇಶ ಅರ್ಥ ಆಗಬೇಕು. ನಾನು ಹೇಳಬೇಕಂತ ಕೂಡ ಇಲ್ಲ. ಆ ಸಂದೇಶ ಅರ್ಥ ಆಗದವರು ಭಾರತೀಯ ಸಂಸ್ಕೃತಿಯನ್ನು ಇನ್ನು ಕಲಿಬೇಕಂತ ಹೇಳಲಿಕ್ಕೆ ಬಯಸ್ತಾರೆ. ಅವರು ಹೇಳಿದ್ದಾರೆ ಇದು 110 ಫೀಟ್ ಹೈಟ್ ಇದೆ, 20 × 30 ಫ್ಲಾಗ್ ಇದೆ. ಅವರು ಹೇಳ್ತಾರೆ ಇದು ಪಾಕಿಸ್ತಾನ ಮಿನಿ ಪಾಕಿಸ್ತಾನ ಅಂತೇಳಿ ಉಳ್ಳಾಲವನ್ನು ಕೆಲವು ಬಿಗಿಸ್ತಾರ ಅಂತ. ಅಲ್ಲ, ಅದು ನನಗೆ ಅದು ಟೀಕೆ ಮಾಡ್ತಾರ ಇಲ್ವ ಮನಸ್ಸಿದೆ. ಅದು ಈ ಕಡೆ ಆ ಕಡೆ ಎಲ್ಲ ಹೋಗುವಾಗ ಗೊತ್ತಾಗಬೇಕು. ಅತ್ಯಂತ ದೇಶ ಪ್ರೇಮಿ ಎಲ್ಲದಿದ್ದರೆ ಅದು ಉಳ್ಳಾಲ ಕ್ಷೇತ್ರದ ಸರ್ವ ಜನರಿಗೂ ಕೂಡ ಅತ್ಯಂತ ದೊಡ್ಡ ಮತ್ತು ದೇಶ ಪ್ರೇಮ ಇದೆ. ಭಾರತ ದೇಶದ ಮತ್ತು ನಮ್ಮ ಜಿಲ್ಲೆಯ ದೇಶ ಪ್ರೇಮವನ್ನು ಯಾರನ್ನ ಕಲಿಬೇಕಾದ್ರೆ ಬೇರೆ ಊರಿನವರು ಅದು ಉಳ್ಳಾಲ ಮತ್ತು ಮಂಗಳೂರು ಕ್ಷೇತ್ರ ಜನರಿಂದ ಕಲಿಬೇಕು ಅಂತ, ಮತ್ತು ಗ್ರಾಮ ಪಂಚಾಯತ್, ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್ ಜನಪ್ರತಿನಿಧಿಯಿಂದ ಕೂಡ ಕಲಿಬೇಕಂತ ಹೇಳಲಿಕ್ಕೆ ಬಯಸ್ತೇನೆ. ಅದು ನಮ್ಮ ಬಜೆಟ್ ಒಂದು ಭಾಳಷ್ಟು ಬೇಡಿಕೆ. ನಮ್ಮ ಶ್ರೀನಿವಾಸ ಮಲ್ಯರವರ ಸ್ಟ್ಯಾಚು ಅಲ್ಲಿತ್ತು, ರಸ್ತೆ ರಿಪೇರ್ ತೆಗಿತಾರೆ. ರಸ್ತೆಗೆ ಅಲ್ಲಿಗೆ ಈಗ ಒಂದು 2ನೇ ಹಂತದ ಕೆಲಸ ಮಾತ್ರ ಮುಗಿದಿದೆ. ಈಗ ನಮ್ಮ ಕೆರೆಬೈಲಿನಿಂದ ತೊಕ್ಕೋಟು ಜಂಕ್ಷನ್ಗೆ ಫುಟ್ಪಾತ್, ರಸ್ತೆ ಅಗಲೀಕರಣ, ಡ್ರೈನ್ ಮತ್ತು 12 ಕೋಟಿ ರೂಪಾಯಿ ಪ್ರಪೋಸಲ್ನ ಏಪ್ರಿಲ್ಗೆ ಫೈನಲ್ ಆಗಿದೆ. ಅದೆಲ್ಲ ಕೆಲಸ ಆದ ತಕ್ಷಣ ಸನ್ಮಾನ್ಯ ಶ್ರೀನಿವಾಸ ಮಲ್ಯರವರ ಸ್ಟ್ಯಾಚು ಕೂಡ ಇಂದಿನ ಸ್ಥಳದಲ್ಲಿ ಅದನ್ನು ಸ್ಥಾಪಿಸಲಾಗುವಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಉಳ್ಳಾಲ ನಗರಸಭೆ ತಲೆಮುಪಾಯಿ ಚಿತ್ರಕಲಾ, ಬ್ಲಾಕ್ ಕಾಂಗ್ರೆಸ್ ತಲೆಮುಪ ಸದಾಶಿವ ಉಳ್ಳಾಲ್, ನಗರಸಭೆ ಸದಸ್ಯರ UA ಇಸ್ಮಾಯಿಲ್, ಬಾಜಿಲ್ ಡಿಸೋಜಾ, ಪಿರಾಕ್ರ ತಲೆಮುಪ ಗಿರಿಜಾಬಾಯಿ, ಕಾಂಗ್ರೆಸ್ ನೇತಾಕರಾಯ ಈಶ್ವರ್ ಉಳ್ಳಾಲ್, ದೀಪಕ್ ಪಿಲಾರ್, ಸೋಲಾರ್ ಅನೀಫ್ ಇಂಗೆನ್ನಾರ್, ನಗರಸಭೆ ಪೌರಾಯುಕ್ತ ರಾಯಪ್ಪ ಬಿಂದರ್ಗ್ ಮರಹಬಚೊಂದು. ಹೈಸ್ಕೂಲು ಪಿನ್ನೆ PUC ಮಕ್ಕ ಹಿಜಾಬ್ ಇಡೋ ತೀರ ಕಾಲೇಜುಲ್ಗ ಚೊಂತುವರು ತೀರ್ಪು ಕೊಡ್ತರು. ಅದು ಹೈಕೋರ್ಟ್ ಐತಿಕ್ಕರು. ಆಯಂಗೆ ಈ ತೀರ್ಪು ಡಿಗ್ರಿ ಕಾಲೇಜಿಗೆ ಬಂಡ್ಲೆ ಆಯಂಗೆ ಮೈಕಾಲ ವಿಶ್ವವಿದ್ಯಾಲಯ ಕಾಲೇಜಲ್ಲಿ ಡಿಗ್ರಿ ಕಾಲೇಜಲ್ಲಿ ಹಿಂಗಂತೇವ್ರು ತಕರಾರು ಬಂದರು. ಈ ತಕರಾರು ಎಲ್ಲ ನೆಲೆಯಲ್ಲಿ ತೀರ್ಕೋಗು ಚಮ್ಮೆ ಕೋಶಿ ಸಾಕಿರೆ ಶಾಸಕ ಯುದ್ಧಿಕ್ಕಾದ್ರ ಚೊಂತು ಮೈಕಾಲ್ತೆ ಹಂಪನಾಟಲುಲ್ಲೇ ವಿಶ್ವವಿದ್ಯಾಲಯ ಡಿಗ್ರಿ ಕಾಲೇಜಲ್ಲಿ ಎದುರೈ ಹಿಜಾಬ್ರೆ ತಕರಾರು ಸರಿಯಾಕ್ರೆ ನೆಲೆಯಲ್ಲಿ ತೀರಿಯತ್ತರೆ ಕೋಶಿ ಸಾಕಿರೆ. ಈ ವಿಷಯದಲ್ಲಿ ಜಿಲ್ಲಾಧಿಕಾರಿ, ವಿಶ್ವವಿದ್ಯಾಲಯത്തെ ಕುಲಪತಿ ಮಾತ್ರ ಅಲ್ಲ ಸರ್ಕಾರತೆ ಸುರೂತೆ ಕಾರ್ಯದರ್ಶಿಯೊಟ್ಟಿಗೆ ಮುಂಡಿರೆ ತಕರಾರು ಇರುವುದಕ್ಕೆ ಪೆಣ್ಮಕ್ಕಳಟ್ಟು ಮುಂಡಿರೆ. ಆಯಂಗೆ ನಾನು ಹಿಜಾಬ್ರೆ ತಕರಾರು ವಿಷಯದಲ್ಲಿ ತಲೆ ಕೊಡ್ಕೊಂಡು ಕ್ರಿಕೆಟ್ ಕಲ್ಚಂಟುಲ್ಲಾರಂಟು ಹಿಜಾಬ್ರೆ ತಕರಾರು ಎದುರಿಚಂಡುಲ್ಲೇ ಪೆಣ್ಮಕ್ಕ ಅರ್ಸ ಕಾಟಿರಾರು. ಇದರೇ ಪೆರವತ್ತುಲು 6 ಉಲ್ಲಾರಂಟು ಗೊಂತಿಲ್ಲ. ಆ ಪೆಣ್ಮಕ್ಕಳ ಮೇಲೆ ನಕ್ಕ ಬೇಜಾರಿಲ್ಲ. ಪಡಚವ್ ನಂಗೆ ನಲ್ಲೆ ಬುದ್ಧಿ ಕೊಡ್ಕಾಟುಂಟು ಶಾಸಕ ಯುಟಿ ಖಾದರ್ ಬೇಜಾರ್ಲು ಮುಂಡಿತ್ತು. ಹಿಜಾಬ್ರೆ ವಿಷಯದಲ್ಲಿ ಮುಂಡಿ ಅಯಲು ಮಕ್ಕಳೇ ಬಲ್ತರೆ ಸ್ಕೂಲ್ ಫೀಸ್ ಕೆಟ್ಟರೆ ತುನಿಮುರಿ ಎಟ್ಟು ಕೊಡ್ಕರೆ ಎಲ್ಲ ಜವಾಬ್ದಾರಿ ಎಡ್ಕರೆ ಅಬ್ಬೊಮ್ಮ ಹಿಜಾಬ್ರೆ ವಿಷಯത്തിലും ಜವಾಬ್ದಾರಿ ಎಡ್ತು ಮಕ್ಕಳಿಗೆ ಸರಿಯಾಗಿ ತೆರುಕಾಟೋನು. ಈ ವಿಷಯത്തിൽ ಪರ್ತಂಗ ಮುಂಡ್ರೆ ಅಧಿಕಾರ ಇಲ್ಲ. ಹಿಜಾಬ್ ತಕರಾರು ತೊಡಗಿಯಪ್ಪ ಪೆಣ್ಮಕ್ಕ ಫೋನ್ ಹಾಕಿ ಮುಂಡಿನಾರು. ಅಪ್ಪೊಮ್ಮೆ ನಾನು ಕುಲಪತಿ ರೊಟ್ಟು ಮುಂಡಿರೆ ಸ್ಕೂಲ್ ಲೆವೆಲ್ಗ ಹಿಜಾಬ್ ಇಡೋ ತೀರಾ ಚೊಲ್ಲುರೆ ತೀರ್ಮಾನ ಸಿಂಡಿಕೇಟ್ ಸಭೆ ಎಡ್ತದಿಲು. ಆದರೆ ಬದಲಾಕ್ರ ಅಧಿಕಾರ ಜಿಲ್ಲಾಧಿಕಾರಿಗೆ ಉಂಟು ಅಯಲ್ ಚೊನ್ನದಿಲು ಜಿಲ್ಲಾಧಿಕಾರಿ ರೊಟ್ಟು ಮುಂಡಿನ್ನೆ. ಆಯಂಗ ಅಯಲು ತಕರಾರು ನಡುಕು ಬಂಡೆದಿಲು ತಲೆ ತಪ್ಪಾಟಿನ್ 3-4 ಪೆಣ್ಮಕ್ಕ ಫೋನ್ ಹಾಕಿ ಉಂಟಿನ್ನೆಂಗು ಪಿನ್ನೆ ಹಂಗಾಲೆ ಸುದ್ದಿ ಇಲ್ಲ ಅಂಟು. അങ്ങനെ ആയതിൽ ನಾನೇ 3 ಬೊಕ್ಕ ಫೋನ್ ಹಾಕಿನ್ನೆ. ಆಯಂಗ ಹಂಗೆ ಫೋನ್ ಎತ್ತಿಟ್ಲೆ. ಆದರೆ ಪಿನ್ನೆ ಆಫೀಸ್ರೆ ನಂಬರ್ಲು ಫೋನ್ ಹಾಕಿಯಪ್ಪ ಎಡ್ತದ್ದು ರಾಂಗ್ ನಂಬರ್ ಚಂತು ಕಟ್ ಹಾಕಿನಾರು. ಇಪ್ಪ ನಂಡೆ ಮೇಲೆ ಅರ್ಸ ಕಾಟಿರಾರು. ಇದಲು ನಂಡೆ ಮರ್ಯಾದೆ ಕೊರಡಿ ಅವ್ರಲ್ಯಾಂಡ್ ಕಾದರ್ ತೆರಿಪಾಟಿತ್ತು. ಉದ್ದೇಶಪೂರ್ವಕವಾಗಿ ಸುಳ್ಳು ಹೇಳಿದಾರಾ ಅಥವಾ ಅವರು ಬೇರೆ ಹೇಳಿಸಿದಾರಾ ಅಥವಾ ಪಾಪ ಇವರು ಒಂದು ಭಾವನಾತ್ಮಕ ಮಾತಾಡೋ ಸಂದರ್ಭದಲ್ಲಿ ನ್ಯಾಯ ಸಿಕ್ಕಲಂತ ಹೇಳಿದಾರಾ ಅನ್ನೋ ಕೂಡ ಗೊತ್ತಿಲ್ಲ. ಆದರೆ ಇಷ್ಟೆಲ್ಲ ಇರುವಾಗ ಸೋದರರು ಯಾವುದೇ ಇರಲಿ ಅವರ ಗೌರವ ಉಳಿಬೇಕಾದರೆ, ಆ ಒಂದು ಧರ್ಮದ ಗೌರವ ಉಳಿಬೇಕಾದರೆ ಸುಳ್ಳನ್ನು ಹೇಳಬಾರ್ದು. ಒಬ್ಬರು ಸುಳ್ಳು ಹೇಳಿದರೆ ಅದು ಇದು ಎಲ್ಲರಿಗೂ ಕೂಡ ಇವತ್ತು ಬರ್ತದೆ, ಜನರಿಗೆ ಆಗ್ತದೆ. ಇಷ್ಟೆಲ್ಲ ಮಾಡಿ ಕೂಡ ಈ ರೀತಿಯವರು ಸುಳ್ಳು ಹೇಳ್ತಾರಲ್ಲ, ಆಗ ಅವರ ಮೇಲೆ ಗೌರವ ಕಡಿಮೆ ಆಗದೆ ಹೊರತು ಈಗ ನಮಗೆ ಅದರಿಂದ ಏನಾಗಲಿಕ್ಕೆ
ನಮ್ಮ ಮೇಲೆ ಸುಳ್ಳು ಆರೋಪ ಮಾಡಿದರೆ ಏನು ಕೂಡ ಗೌರವ ಕಡಿಮೆ ಆಗೋದಿಲ್ಲ. ಅದು ಅವರ ವ್ಯಕ್ತಿತ್ವನ ಅವರು ಸರಿಯಾಗಿ ತಗೊಂಡು ಒಂದು ವಿಚಾರ ಮಾಡಲಿ, ಕಾನೂನು ಪ್ರಕಾರ ನೋಡಿಕೊಳ್ಳಿ. ಸಮಸ್ಯೆ ಯಾವುದು ಕೂಡ ಸಷ್ಟದಲ್ಲಿ ಸಂವಿಧಾನದ ಹಕ್ಕನ್ನು ಸಂವಿಧಾನಬದ್ಧವಾಗಿ ನಾವು ಮೌನ ಹಮ್ಮಿಕೊಳ್ಬೇಕು. ಮತ್ತು ನಮಗೆ ಸೌಹಾರ್ದತೆ, ಪ್ರೀತಿ, ವಿಶ್ವಾಸ, ಸಮಾಜ ಏಕತೆ, ಮಕ್ಕಳ ಶಿಕ್ಷಣ ಅತಿ ಮುಖ್ಯ. ಮತ್ತು ನಾನು ಸರ್ಕಾರ ಕೂಡ ಹೇಳ್ತೇನೆ, ಇದರ ಬಗ್ಗೆ ಸ್ಪಷ್ಟತೆ ಕೊಡಿ. ನೀವು ಅಸೆಂಬ್ಲಿ ಹೇಳ್ತೀರಿ ವಿದ್ಯಾರ್ಥಿಗಳಿಗೆ ಮಾತ್ರ ಕ್ಲಾಸಲ್ಲಿ ಕೂತ್ಕೊಳ್ಳುವಾಗ ಕ್ಯಾಂಪಸ್ಸಲ್ಲಿ ಆಗ್ಬೋದು, ಆಗ್ಬೋದು, ಅದರಲ್ಲಿ ಕೆಲವು ಸಮಸ್ಯೆ ಆಗುವಂಥದ್ದು. ಇನ್ನೊಂದು ಕಡೆ ಇದು ವಿದ್ಯಾರ್ಥಿ ಮಾತ್ರ, ಟೀಚರ್ನವರಿಗೆ ಲಘವಾಗುವುದಿಲ್ಲ ಅಂತೇಳಿ ಅಸೆಂಬ್ಲಿ ಹೇಳಿದ್ದಾರೆ. ಮತ್ತು ಇಲ್ಲಿ ಕೆಲವು ಕಡೆ ಟೀಚರಿಗೆ ಕೂಡ ಅವಕಾಶ ಮಾಡಿ, ಯಾರು ಟೀಚಿಂಗ್ ಮಾಡ್ತಾರೆ ಅವಕಾಶ ಮಾಡಿ ಕೊಡೋದಿಲ್ಲ. ಇದೆಲ್ಲ ಗೊಂದಲ ಯಾಕೆ? ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್, VC ಅವರು, DC ಅವರು, ಅಡ್ವೊಕೇಟ್, ಈ ವಿದ್ಯಾರ್ಥಿನಿಯರು ಏನಾದರೂ ಪ್ರತಿಭಟನೆ ಕೂತ್ಕೊಳ್ಳಿಸಿ ನ್ಯಾಯ ಅನ್ಯಾಯ ಕಾನೂನು ಇದೆ ಇಲ್ಲ ಅದನ್ನೆಲ್ಲರೂ ಒಪ್ಪಬೇಕು. ಯಾವುದು ಡಿಸಿಷನ್ ಬರಲಿ, ನ್ಯಾಯಯುತವಾದ ಡಿಸಿಷನ್ ಬರಲಿ. ಆದರೆ ಇದನ್ನು ನಾವು ಸುಮ್ಮನೆ ನಾವು ಅಧಿಕಾರ ಇದ್ದವರು ಮತ್ತು ತೀರ್ಮಾನ ತೆಕ್ಕಳುವವರು ದೂರವಾಗಿ ನಿಂತು ಪರಸ್ಪರ ಇವರು ಈ ಜನಗೊಂದಲ ಇರುವಂಥ ನಾವು ಇವತ್ತು ಸ್ಥಿತಿ ನಿರ್ಮಾಣ ಮಾಡಿದಂತೇಳಿ ನಾನು ಮತ್ತೆ ಜಿಲ್ಲಾಧಿಕಾರಿಗೆ ವ್ಯಕ್ತಪಡಿಸ್ತೇನೆ. ಜಿಲ್ಲಾಧಿಕಾರಿ ಅವರು ವೈಸ್ ಚಾನ್ಸಲರ್ ಕರೆಸಿಕೊಂಡು, ಅಡ್ವೊಕೇಟನ್ನು ಕರೆಸಿ, ಆರ್ಡರ್ನ ಕರೆಸಿಕೊಂಡು, ಪ್ರಾಂಶುಪಾಲರು ಮತ್ತು ವಿದ್ಯಾರ್ಥಿಗಳು ಮತ್ತು ಅದಕ್ಕೆ ಅಪೇಕ್ಷೆ ಬರೆದು ಕೂತ್ಕೊಳ್ಳಿಸಿ ನ್ಯಾಯ ಪ್ರಕಾರ ತೀರ್ಮಾನ ಮಾಡಿ ನ್ಯಾಯಯುತವಾದ ತೀರ್ಮಾನ ಕೊಡಿ. ಅದನ್ನು ಎಲ್ಲರೂ ಕೂಡ ಒಪ್ತಾರೆ ಎಂಬ ವಿಶ್ವಾಸ ನನಗೆ ಇದೆ. ಮತ್ತು ಎಲ್ಲ ನ್ಯಾಯಯುತವಾದ ತೀರ್ಮಾನ ಎಲ್ಲರೂ ಕೂಡ ಒಪ್ಪಲೇಬೇಕು. ಮತ್ತು ಬಹುಶಃ ನನಗೆ ಅದರ ಬಗ್ಗೆ ಯಾವುದೇ ಒಂದು ಬೇಸರವ, ಯಾವುದೇ ಒಂದು ಇದನ್ನು ಹಾಕಂದ್ರೆ ಆ ಸಹೋದರಿಗೆ ದೇವರು ಒಳ್ಳೆಯ ಬುದ್ಧಿ ಕೊಡಲಿ ಅಂತ ಹೇಳಿಕ ಮತ್ತು ಪೋನಾರು ವರ್ಷತೆ ಮೇಲ್ಪಟ್ಟೆ ಪ್ರೌಢಶಾಲೆಯ ಮಕ್ಕಳು ಉಚ್ಚಿಲ ಭಗವತಿ ಇಂಗ್ಲೀಷ್ ಮೀಡಿಯಂ ಸ್ಕೂಲು ಕಬಡ್ಡಿರೆ ಪಂತ ನಡೆದು ಸೋಮೇಶ್ವರ ಉಚ್ಚಿಲ ಭಗವತಿ ಇಂಗ್ಲೀಷ್ ಮೀಡಿಯಂ ಸ್ಕೂಲು PT ಮಾಸ್ಟರ್ ಶಿವಪ್ರಸಾದ್ ELA ಮೂಪತನತಲು ಟೀಮ್ ಭಗವತಿ ಇದ್ರೆ ತರಫ್ಲು ಪೋನಾರು ವರ್ಷತೆ ಕೀಲ್ಲೆ ಪ್ರೌಢಶಾಲೆಯ ಮಕ್ಕಳು ಕಬಡ್ಡಿ ಕಲಿರೆ ಪಂತ ನಡೆದು ಜಿಲ್ಲಾ ಪಂಚಾಯತ್ ಪಿರಾಕ್ರ ಸದಸ್ಯಾಯಿ ಧನಲಕ್ಷ್ಮಿ ಗಟ್ಟಿ ಬೆಲಿಪಿಡಿ ಪಾಟಿದ್ದು ಕಲಿರೆ ಪಂತದ್ದು ತೊಡಕ ಕೊಡ್ತದ್ದು. ಅದರ ಪಿನ್ನೆ ಆಯ್ಮ ಮುಂಡಿತ್ತು ಮಕ್ಕ ಕಾಲಿ ಸ್ಕೂಲ್ ಲೆವೆಲ್ಗೆ ದೆಚ್ಚಿತ್ತು ಬೂಕುರೆ ಉಳ್ಳೆ ಬಿಸೆ ಪಡ್ಚಂಗೆ ಮೆಯ್ಯಾವಲೆ ಪಡಿಪಿರೊಟ್ಟಿಗೂ ತಡಿರೆ ಕೈಯಾಲು ಮಿಕ್ಕೊಂಡು ಇದಕ್ಕೆ ಬೇನ್ಮಾಯ್ತು ಮೈದಾನದಲ್ಲಿ ಎಲ್ಲ ನಾಲ್ನು ಕೊರಿಯನ್ ಯಾರ ಏದಾಯಂಗ ಅವರು ಕಲಿಕೊಂಡು ತೆರಿಪಾಟಿತ್ತು. ಈ ಶಾಲೆಯ ಮಕ್ಕಳು ಪ್ರತಿಯೊಂದು ಕ್ಷೇತ್ರದಲ್ಲಿ, ಅದರಲ್ಲಿ ಕೂಡ ಕ್ರೀಡಾ ಕ್ಷೇತ್ರದಲ್ಲಿ ರಾಷ್ಟ್ರ ಮಟ್ಟಕ್ಕೆ ಮಿಂಚಿದ ಇತಿಹಾಸಗಳನ್ನ ನೋಡ್ತೇವೆ. ಈಗಾಗಲೇ ಕಬಡ್ಡಿಯ ಭೀಷ್ಮರಾದಂಥ ನಮ್ಮೆಲ್ಲರ ಹಿರಿಯಣ್ಣ ಗೋಪಿಯಣ್ಣನಿಗೆ ನಾವು ಸನ್ಮಾನವನ್ನ ಮಾಡಿದೆವು. ಅದರ ಜೊತೆಯಲ್ಲಿ ಈ ಶಾಲೆಯಲ್ಲಿ ಅತ್ಯಂತ ಅಧಿಕ ಅಂಕಗಳನ್ನು ಗಳಿಸಿದಂತಹ ನಮ್ಮ ವಿದ್ಯಾರ್ಥಿಗಳನ್ನ ಕೂಡ ನೋಡಿದೆವು. ಇದು ಒಂದು ಸೂಚನೆಯನ್ನ ಕೊಡ್ತದೆ. ಯಾವಾಗಲೂ ವಿದ್ಯಾಸಿರಿ ವಿದ್ಯಾ ದೇಗುಲ ಕೇವಲ ಪುಸ್ತಕದಲ್ಲಿರುವಂತಹದನ್ನ ಮಾತ್ರ ಮಸ್ತಕಕ್ಕೆ ಕೊಡುವುದಲ್ಲ. ಸಮಾಜದಲ್ಲಿ ಒಬ್ಬ ವಿದ್ಯಾರ್ಥಿ ಸಂಪೂರ್ಣವಾಗಿ ಬೆಳಿಬೇಕಿದ್ರೆ ತನ್ನ ಜೀವನದ ಮೈಲಿಗಲ್ಲು, ತನ್ನ ಜೀವನದ ಸಾಧನೆಯ ಶಿಖರವನ್ನ ಇರಬೇಕಿದ್ರೆ ಇಂತಹ ಒಂದು ಕ್ರೀಡಾಕೂಟವನ್ನು ಆಯೋಜನೆ ಮಾಡಿದಂತಹ ಆ ಟೀಮ್ ಭಗವತಿ ತಂಡಕ್ಕೆ ಇಡೀ ನಮ್ಮೆಲ್ಲರ ಪರವಾಗಿ ಮತ್ತೊಮ್ಮೆ ಅವರಿಗೆ ಹೃತ್ಪೂರ್ವಕವಾದಂತಹ ಅಭಿನಂದನೆಯನ್ನ ಕೊಡ್ತೇನೆ. ವೆಲ್ ಬಿಗನ್ ಇಸ್ ಹಾಫ್ ಡನ್ ಅಂತ ಹೇಳ್ತಾರೆ ಮಕ್ಕಳೇ. ತಮಗೆ ಅನಿಸ್ಬೋದು ನನಗೆ ರ್ಯಾಂಕ್ ಪಡೆಯುವುದೇ ನನ್ನ ಜೀವನ ಅಥವಾ ನಾನೇನಾದ್ರೂ ಸಾಧನೆ ಮಾಡಬೇಕಿದ್ರೆ ನನಗೆ ಯಾವ ಕ್ಷೇತ್ರ ಅಂತ. ಈ ಲೇಸಲು ಉಮಾಮಹೇಶ್ವರಿ ಕಬಡ್ಡಿ ಅಕಾಡೆಮಿಯ ತಲೆಮುಪ್ಪ ಗೋಪಿನಾಥ್ ಬಗಂಬಿಲ್ಲಗ್ ಚಮ್ಮನಾಕಿತ ಆಧರಿಸಿದರು. ಪತ್ತನೇ ಕ್ಲಾಸ್ರೆ ಪರೀಕ್ಷೆಯಲ್ಲಿ ಚಮ್ಮೆ ಮಾರ್ಕ್ ಎಡ್ತೆ ಸ್ಪಂದನ BP, ಅಭಿಷೇಕ್, ತ್ರಿಷಾ ಇಂಕ್ ಪ್ರತಿಭಾ ಪುರಸ್ಕಾರ ಕೊಡ್ತು ಆಧರಿಸಿದರು. ಮುಂದಿನ ಜೀವನದಿಂದ ಯಶಸ್ವಿಕರವಾಗಿರಲಿ ಎಲ್ಲರ ಆಶೀರ್ವಾದದಿಂದ ಅನೇಕ ಅಂಕಗಳು ಇವಾಗ 95% ಆಗಿದೆ. ಸೊ ಮುಂದಿನ ದಿನದಲ್ಲಿ 100% ಮಾರ್ಕ್ ತರುವಂತ ಈ ಒಂದು ಊರಿಗೆ ಹಾಗೂ ಈ ಒಂದು ಶಾಲೆಗೆ ಕೀರ್ತಿ ತರುವಂತಹ ವಿದ್ಯಾರ್ಥಿಗಳಾಗಿ ಮುಂದೆ ಬರಬೇಕಾಗಿ ಆಶೀರ್ವಚನ ಇದೆ. ಸನ್ಮಾನವನ್ನು ಸ್ವೀಕರಿಸಿದಂತ ವಿದ್ಯಾರ್ಥಿಗಳಿಗೆ ಕೂಡ ಧನ್ಯವಾದಗಳು. ಅದೇ ರೀತಿ ಸನ್ಮಾನ ಎಲ್ಲ ಅತಿಥಿಗಳಿಗೆ ಕೂಡ ಧನ್ಯವಾದ ಸಮರ್ಪಿಸ್ತಾ ಇದ್ದೇನೆ. ಈ ಒಂಚೆ ಕರ್ನಾಟಕ ರಾಜ್ಯ PT ಮಾಸ್ಟರ್ಮಾರ ಸಂಘತೆ ಸಂಘಟನಾ ಕಾರ್ಯದರ್ಶಿ ಲಿಲ್ಲಿ ಪಾಯಸ್ ಮುಂಡಿತ್ತು. ಇಂಥ ಸಾಮಾಜಿಕ ಕೆಲಸಗಳು ಮತ್ತೆ ಎಲ್ಲ ಈ ಆಡಳಿತ ಕೂಡ ನಡೆಸೋದು ಎಲ್ಲ ಸುಲಭದ ಮಾತಲ್ಲ. ಅದು ಸಹ ಈ ವಯಸ್ಸಲ್ಲಿ ಅವರು ಮಾಡ್ತಾ ಇರೋದು ಅಂತ ಹೇಳಿದ್ರೆ ಅದು ಹಿರಿಮೆ ಅವರಿಗೆ ಸಲ್ಲೋದು. ಸರ್ ನಿಮಗೆ ನಾನು ಮೊದಲಾಗಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಅದಕ್ಕೆ ಮತ್ತೆ ಇಲ್ಲಿ ಬರುವಾಗ ಎಲ್ಲ ಶಿಕ್ಷಕರು, ಪ್ರತ್ಯೇಕವಾಗಿ ಮುಖ್ಯ ಶಿಕ್ಷಕರು, ಪ್ರಾಥಮಿಕ ಮತ್ತು ಪ್ರೌಢಶಾಲೆಯ ಇಬ್ಬರು
ಮುಖ್ಯ ಶಿಕ್ಷಕರು ಹಾಗೂ ಎಲ್ಲ ಶಿಕ್ಷಕ ವೃಂದದವರು ತೋರಿದ ಹಾಸ್ಪಿಟಾಲಿಟಿ ಬಹುಶಃ ನಾನು ಎಲ್ಲ ಕಡೆ ಹೋಗ್ತೇನೆ ಇದೆ, ಈಗ ಮರ್ತೋಗಿರ್ಬೋದು ಅಂತ ನೆನೆಸಿದೆ, ಆ ಥರ ಆಗಲಿಲ್ಲ. ನಿಮ್ಮ ಆತ್ಮೀಯತೆಗೆ ನಮನಗಳು ಶಿಕ್ಷಕ ವೃಂದದವರಿಗೆ ಎಲ್ಲರಿಗೂ ಸಹ. ಪ್ರತ್ಯೇಕವಾಗಿ ನಾನು ಹೇಳೋದಾದ್ರೆ ಶಿವಪ್ರಸಾದಿಗೆ ನಾವು ಚಿನ್ನು ಅಂತಲೇ ಕರೆದವರನ್ನು ತುಂಬಾ ಗ್ರ್ಯಾಂಡ್ ಆಗಿ ಇದರನ್ನು ಅದ್ದೂರಿಯಾಗಿ ಮಾಡಿದ್ದಾರೆ. ಬರುವಾಗಲೇ ಇಲ್ಲಿ ನೋಡುವಾಗಲೇ ತುಂಬಾ ಖುಷಿ ಅನಿಸ್ತಾ ಇದೆ, ಕ್ರೀಡೆಯ ಸೊಬಗು ಇಲ್ಲಿ ಕಾಣ್ತಾ ಇದೆ. ಭಗವತಿ ಎಜುಕೇಶನ್ ಟ್ರಸ್ಟ್ ತಲೆಮುಪ್ಪ ದಿನಕರ್ ಉಳ್ಳಾಲ್ ಮೇಲ್ತೇನೆ ತಲೆಮು ಆಯ್ತಿಂತು. ಅವಕಾಶ ಇದೆ, ನಮಗೆ ಸ್ಥಳದ ಸ್ವಲ್ಪ ಅವಕಾಶ ಇದೆ. ಅದನ್ನು ಇಲ್ಲಂದ್ರೆ ನಾವು PU ಕಾಲೇಜ್ ಇಷ್ಟವರೆಗೆ ಮಾಡ್ತಿದ್ದೆವು, ಆದರೆ ಆಗಲಿಲ್ಲ. ಆದರೆ ಏನು ನಮ್ಮ ಇವತ್ತಿನ ಕಬಡ್ಡಿಯ ಮಳೆಗಾಲ ಪ್ರಾರಂಭ ಆಗುವ ಮೊದಲು ಈ ಕೊರೋನಾ ಮುಕ್ತಾಯ ಆದ ಕೂಡಲೇ ಕಬಡ್ಡಿಯ ಕಾರ್ಯಕ್ರಮವನ್ನು ಇವತ್ತು ಇಟ್ಟಿದ್ದೇವೆ. ಒಳ್ಳೆಯ ಕಾರ್ಯಕ್ರಮ ಆಗ್ತದೆ ಅಂತ ಹೇಳುವ ವಿಚಾರದಲ್ಲಿ ಖಂಡಿತವಾಗಿ ಎಲ್ಲ ಹುಡುಗರಿಗೆ ಈಗ ಪರೀಕ್ಷೆ ಮಾಡಿದ್ದಾರೆ PT ಮಾಸ್ಟರ್. ದಯಮಾಡಿ ಗೆಲುವು ಸೋಲು ಅಂತ ಹೇಳುವ ವಿಚಾರದಲ್ಲಿ ಯಾರು ತಾರತಮ್ಯ ಆಗಬಾರ್ದು. ನಿಮ್ದು ಗೆಲುವು ಎಲ್ಲರೂ ಗೆಲುವೆ, ಯಾರು ಸೋತವರ್ಷ ಗೆಲುವೆ, ಆಯ್ತಾ? ಅಂತಾರಾಷ್ಟ್ರೀಯ ಮಟ್ಟಕ್ಕೆ ರಾಷ್ಟ್ರೀಯ ಮಟ್ಟಕ್ಕೆ ನೀವೆಲ್ಲ ಹೋಗ್ಬೇಕು. ಭಗವತ್ ಶಾಲೆಯಿಂದ ಅಥವಾ ಭಗವತ್ ಶಾಲೆ ಬಂದ ನಂತರ ನಿಮ್ಗೆ ಒಳ್ಳೆ ರೀತಿಯ ಇಲ್ಲಿಯ ಪ್ರೋತ್ಸಾಹವನ್ನು ನೀಡ್ತೇವೆ. ಪೇರೆಂಟ್ಸ್ ನವರಿಗೆ ನಿಮ್ಮ ಎಲ್ಲರಿಗೂ ಸಹ ಈ ಊರಿಗೆ ಹೆಮ್ಮೆ ತರಬೇಕಂತ ಹೇಳಿಕೊಂಡು ಕೂಡಲೇ PT ಮಾಸ್ಟರ್ ಶಿವಪ್ರಸಾದ್, ದಕ್ಷಿಣ ಕನ್ನಡ ಜಿಲ್ಲಾ ಕಬಡ್ಡಿ ಅಸೋಸಿಯೇಷನ್ ಕಾರ್ಯಾಧ್ಯಕ್ಷ ರತನ್ ಕುಮಾರ್, ಕಾರ್ಯದರ್ಶಿ ಪುರುಷೋತ್ತಮ ಪೂಜಾರಿ, PT ಮಾಸ್ಟರ್ಮಾರ ಸಂಘತೆ ಪ್ರಚಾರ ಕಮಿಟಿ ತಲೆಮುಪ್ಪ ತ್ಯಾಗಂ ಅಸೇಗೋಳಿ, ಕಬಡ್ಡಿ ಅಸೋಸಿಯೇಷನ್ ಕಾರ್ಯದರ್ಶಿ ರೋಹನ್ ತೊಕ್ಕೋಟು, ಭಗವತಿ ಅಸೋಸಿಯೇಷನ್ ಟ್ರಸ್ಟ್ರೆ ಖಜಾಂಜಿ ಮಾಧವ ತಲಪಾಡಿ, ಪ್ರೌಢಶಾಲೆರೆ ಬೆಲೆ ಮಾಸ್ಟರ್ ಸುರೇಖ, ಪ್ರೈಮರಿ ಶಾಲೆರೆ ಬೆಲೆ ಟೀಚರ್ ಪ್ರಮೀಳಾ ಮೇಲ್ತನ್ನರ್ ಬಿರ್ಂದರೈತಿన్నారు. ಮಾಸ್ಟರ್ ಮೋಹಿತ್ ಲೇಸ್ നടപ്പാട്ടിತ್ತು. അബ്ദുൽ ജലീൽ മോണ്ടുകോലി ഇയാൾ മിത്തക്കോടിയിൽ പെട്രോൾ പമ്പ് തുടങ്ങിയത് ജണ്ടൂർ സൈറ്റ് അങ്ങനെ തിക്കുമത്തുകു ഇയാളുടെ പെട്രോൾ പിന്നെ ഡീസൽ ബീത്തിയങ്ക് ഒരു കൂപ്പൺ ಕೊಟ್ಟು ಬಂದರು. ಈ ಕೂಪನ್ ಡ್ರಾ ಆಕ್ರೆ ಲೇಸ್ നടന്നിತ್ತು. ಪಜೀರ್ പിന്നെ കുർനാട് ഗ്രാമത്തെ മിത്തക്കോടിയിലുള്ള ബ്രൈറ്റ് പെട്രോൾ പമ്പുಲು ಕಲಿഞ്ഞ 8 ತಿಂಗಳು ಪೆಟ್ರೋಲ್ ಡೀಸೆಲ್ ಬೀತಿಯಂಕ ಕೊಟ್ಟದ ಇನಾಮರೆ ಕೂಪನ್ ಲಕ್ಕಿ ಡ್ರಾ ನಡೆದಿತ್ತು. ಮೈಕಾಲ ಕ್ಷೇತ್ರದ ಶಾಸಕ UT ಖಾದರ್ ಕೂಪನ್ ಎಡ್ತದ್ದು. ಇದರಲ್ಲಿ ಸಜಿಪತ್ತೆ ಆಲ್ಗೆ ಬೆಲಿಯ ಇನಾಮ್ ಬೈಕ್ ಬಂತು. ಕೂಪನ್ಲಿಂದ ಮೊಬೈಲ್ ನಂಬರ್ಗೆ ಫೋನ್ ಹಾಕಿತ್ತು. ಖಾದರ್ ಬೈಕ್ಗಿಂದ ಆಲ್ಗೆ ಬಿಸೆ ತೆರಿಪಾಟಿತ್ತು. ಬೈಕ್ ಬಂದರೆ ಚಂದ್ರ ಫೋನ್ ಆಗಿ ಅವತ್ತು ಆ ನಂಬರ್ ಅವತ್ತು ಇರ್ತಾರೆ ಚಂದ್ರ ಎಲ್ಲ ಒಟ್ಟಿಗೆ ಬಂದಂತೆ ರೌಂಡ್ ಅಪ್ ಎತ್ತಿ ಬಾಕಿ ಲೋಡ ಮೆಂಡು ಇಪ್ಪ ನಾವು ವೆಲ್ಕಮ್ ಮೆರವಣಿಗೆ ರೆಡಿ ಆಗಿದ್ದಾರೆ. ಓಕೆ ಓಕೆ ಥ್ಯಾಂಕ್ ಯು. ಅದರ ಪಿನ್ನಾಯಲ್ಲಿ ಮುಂಡಿತ್ತು 2 ವರ್ಷ ಮುನ್ನಲ್ಲಿ ತೊಡಗಿ ಪೆಟ್ರೋಲ್ ಪಂಪ್ ಎಲ್ಲ ಆಲ್ಮಾರಿ ಮನಸ್ಸರಿಗೆ ಗೆಂದಿರಂಟು ಕೊಸಿಬಟ್ಟಿತು. ನಮ್ಮೆಲ್ಲರ ಆತ್ಮಮಿತ್ರರಾಗಿರುವಂತಹ ಜಲೀಲ್ ಅವರ ಮಾಲಕತ್ವದ ಬ್ರೈಟ್ ಫ್ಯೂಲ್ಸ್ ಸಂಸ್ಥೆಯು ತನ್ನ ವ್ಯಾಪಾರವನ್ನು ಕಳೆದ 2 ವರ್ಷಗಳಿಂದ ಹಮ್ಮಿಕೊಂಡು ಸರ್ವ ಜನರ ಪ್ರೀತಿಗೆ ಪಾತ್ರರಾಗಿ ಈ ಒಂದು ಪರಿಸರದಲ್ಲಿ ವಿವಿಧ ರೀತಿಯ ಆಟೋಮೊಬೈಲ್ಗೆ ಸಂಬಂಧಪಟ್ಟ ಹಾಗೆ ಆ ಸಂಸ್ಥೆಯನ್ನು ಪ್ರಾರಂಭ ಮಾಡಿದ್ದಾರೆ. ಇದಕ್ಕೆ ಇನ್ನೊಂದು ಸಂಸ್ಥೆ ಸೇರುವ ಹಾಗೆ ಬ್ರೈಟ್ ಸರ್ವಿಸ್ ಸ್ಟೇಷನ್ ಇವತ್ತು ಉದ್ಘಾಟನೆಗೊಳ್ಳುತ್ತಿರುವುದು ನಮಗೆ ಅತ್ಯಂತ ಸಂತೋಷ. ಇವತ್ತು ಬಹುಶಃ ಎಲ್ಲ ವಾಹನಗಳಿಗೆ ಅತ್ಯಗತ್ಯವಾಗಿರುವಂತಹ ಸರ್ವಿಸ್ ಸ್ಟೇಷನ್ ಸ್ಥಾಪನೆ ಮಾಡಿ ಈ ಪ್ರದೇಶದ ಎಲ್ಲರಿಗೂ ಕೂಡ ಪ್ರಯೋಜನ ಆಗುವಂತಹ ಒಂದು ಕೆಲಸ ಕಾರ್ಯಗಳು ಆಗಿದೆ. ಇದನ್ನು ವಹಿಸಿದಂತಹ ನಮ್ಮೆಲ್ಲರ ಗೌರವದ ಅಬೂಬಕರ್ ಸುಪುತ್ರ ಹಾರಿಸ್ ಒಬ್ಬ ಯುವಕರಾಗಿದ್ದುಕೊಂಡು ಅತ್ಯುತ್ತಮವಾಗಿ ಮುನ್ನಡೆಸ್ತಾರೆ. ಅವರಿಗೆಲ್ಲರ ಆಶೀರ್ವಾದ ಅಲ್ಲಾಹ್ ತಾಲಾ ದೇವರ ವಿಶೇಷ ಶಕ್ತಿ ಕೊಡಲಿ ಅಂತ ಕೇಳಲಿಕ್ಕೆ ನಾನಿದ್ದು ಬಯಸುವಂಥದ್ದು. ಅದೇ ರೀತಿ ಬಹುಶಃ ಬ್ರೈಟ್ ಫ್ಯೂಲ್ಸ್ ಇದು ನಮ್ಮೆಲ್ಲರ ಒಂದು ಕುಟುಂಬದ ರೀತಿ ಇರುವಂಥ ಒಂದು ಸಂಸ್ಥೆ ಆಗಿದೆ. ಅದು ನಾವೆಲ್ಲರೂ ಕೂಡ ಆಗಿಂದಾಗಿ ಬಂದು ಚರ್ಚೆ ಮಾಡೋದು ಹೋಗುವುದು ಎಲ್ಲ ಭಾಗವಹಿಸುವಂಥದ್ದು. ಇದರ ಉದ್ಘಾಟನೆಯಲ್ಲಿ ಕೂಡ ನಮ್ಮ ಅಗಲಿದಂತಹ ಮತ್ತು ಬಹುಶಃ ನಮ್ಮ ಜಲೀಲ್ ಅವರ ತಂದೆಯಾದ ನಮಗೆಲ್ಲರಿಗೂ ಅತ್ಯಂತ ಬಹುಮಾನವಾಗಿದ್ದಂಥ ಬಹುಮಾನದ ವೆಹಿಕಲ್ ವಸ್ತ್ರಾದರವರ ಒಂದು ದಿವ್ಯವಾದ ಹಸ್ತದಲ್ಲಿ ಇದನ್ನು ಅವತ್ತು ಉದ್ಘಾಟನೆಗೊಳಿಸಿ ಇವತ್ತು ಅತ್ಯಂತ ಯಶಸ್ವಿಯಾಗಿ ಇವತ್ತು ನಡೀತಾ ಇದೆ. ಎಲ್ಲರಿಗೂ ನಮ್ಮ ಶುಭಾಶಯ ನಾನು ಇವತ್ತು ಸಲ್ಲಿಸ್ತೇನೆ. ಮುಡಿಪು ಬ್ಲಾಕ್ ಕಾಂಗ್ರೆಸ್ ತಲೆಮುಪ್ಪ ಪ್ರಶಾಂತ್ ಕಾಜೇವ ಮುಂಡಿತು. ಜಲೀಲ್ ಮೊಂಟುಗೋಲಿ ಆಲ್ಮಾರಟ ನಲ್ಲ ನೆಲೆಯಲ್ಲಿ ಪೆರಿಮಾರಿ ಉಂಟು ಇನ್ನೆದಲು ಪೆಟ್ರೋಲ್ ಪಂಪ್ ಇತ್ತರ್ತೋಲು ಚಂದತ್ತು ಲಡ್ನೊಂಡು ಬಂದರು ಚೊಂತು.
ಇನ್ನು ಕೆಲವು ಜಾಗಡೆ ಸ್ಪರ್ಧಾತ್ಮಕ ವಿಚಾರ ಇತ್ತಿನಲ್ಲ ಇನ್ನು ಸರ್ವಿಸ್ ಸ್ಟೇಷನ್ ಅಕ್ಲಿಗೆ ಸಮಯ ಸರಿಯಾದ ತಿಕ್ಕುಂಚಿನ ವ್ಯವಸ್ಥೆ ಮಲ್ಪಲು ಏನು ಬಂತ ಇನ್ನು ಮಲ್ಪ ಪಂಪನ ಭರವಸೆ ಎಲ್ಲ ಕೊಡ್ತೇವೆ ಅವು ಹಂತ ಹಂತವಾದ ಮಲ್ಪೇರು ಜನಕ್ಕೆಲ್ಲ ಮೆಚ್ಚುಗೆ ಪಡೆಯೋರು ಬಂದ್ರಂಜಿ ಹಿಂಗೆ ಅಭಿಮಾನ ಉಂಡು ಅವು ಖಂಡಿತ ನಡಪಡೋದು ಕೊಡ್ಕೊಂಡ ಶಕ್ತಿ ಆಶ್ಚರ್ಯ ಉಂಡು ಆಶ್ಚರ್ಯ ಇಚ್ಚಿನ ಕಾರ್ಯಭಾರ ಮಲ್ಪನಟ್ಟೆ ಯಶಸ್ವಿ ಹೆಸರು ಪಂಪುರ ತಲೆಮುಪ್ಪ ಜಲೀಲ್ ಮುಂಟುಗೋಲಿ ಮುಂಡಿತ್ತು ಪೆಟ್ರೋಲ್ ಪಂಪುರೆ ಮುಟ್ಟ ವಾಹನತ್ತು ಬೆನ್ಮಾಯೆ ಎಲ್ಲ ಬಸ್ತು ಇಕ್ಕೋನು ಚೊಲ್ಲೋರೆ ಆಲ್ಮಾರಿ ಬಿಯರ ಪೊಲೆಮೆ ಇಪ್ಪ ವಾಹನ ಕಲ್ಗರೆ ಸರ್ವಿಸ್ ಸ್ಟೇಷನ್ ತೊಡಗಿರ ಪೆಟ್ರೋಲ್ ಪಂಪಿಗೆ ಸಾಕಾರ ತನ್ನೆ ಪೊಲೆಮೆ ಸರ್ವಿಸ್ ಸ್ಟೇಷನ್ಗೂ ಎಲ್ಲರೇ ಸಾಕಾರ ಬೇನುಂಟು ವಸಿಯತ್ ಚೊಂತು. ಇವತ್ತು ನಮ್ಮ ಪೆಟ್ರೋಲ್ ಪಂಪ್ ಸಮೀಪದಲ್ಲೇ ಒಂದು ಸುಸಜ್ಜಿತವಾಗಿರತಕ್ಕಂಥ ಸರ್ವಿಸ್ ಸ್ಟೇಷನ್ ಅನ್ನು ನಾವು ಇವತ್ತು ಆರಂಭ ಮಾಡಿದ್ದೇವೆ. ಒಂದು ಪೆಟ್ರೋಲ್ ಪಂಪ್ ಅಂತ ಹೇಳಿದ್ರೆ ಆ ಪೆಟ್ರೋಲ್ ಪಂಪಿನ ಜೊತೆಗೆ ಎಲ್ಲ ಸೇವೆಗಳು ಒಟ್ಟಿಗೆ ಇರಬೇಕು ಅನ್ನತಕ್ಕಂಥ ಮಹದಾಶೆಯಿಂದ ಇವತ್ತು ಒಂದು ಸಣ್ಣ ಜಿಪ್ ಶಾಪ್ ಅನ್ನತಕ್ಕಂಥದ್ದು BPCL ನವರ ಕಾನ್ಸೆಪ್ಟ್. ಅದು ಕೂಡ ಒಂದು ಸಣ್ಣ ಚಾಕ್ಲೇಟ್ಸ್ ಜೊತೆಗೆ ಜನರಿಗೆ ಸ್ವೀಟ್ಸ್ ಅಲ್ಲಿ ಇರ್ತಕ್ಕಂಥ ಒಂದು ಸಣ್ಣ ಶಾಪ್. ಅದೇ ರೀತಿ ಇವತ್ತು ಸರ್ವಿಸ್ ಸ್ಟೇಷನ್ ಜನರಿಗೆ ವಾಹನಕ್ಕೆ ಇಂಧನ ತುಂಬಿಸುವುದರ ಜೊತೆಗೆ ಅವರ ವಾಹನವನ್ನ ಸ್ವಚ್ಛತೆಯಲ್ಲಿ ಇಟ್ಕೊಳ್ಳತಕ್ಕಂಥದ್ದು ಕೂಡ ಕಾನ್ಸೆಪ್ಟ್ ಇದೆ. ಕ್ವಿಕ್ ಆಗಿ ಮತ್ತು ಬಹಳಷ್ಟು ಗ್ರಾಹಕ ಸ್ನೇಹಿಯಾಗಿ ಮಾಡತಕ್ಕಂಥ ಈ ಒಂದು ವ್ಯವಸ್ಥೆಗೆ ನಾವು ಇವತ್ತು ಚಾಲನೆ ನೀಡಿದ್ದೇವೆ. ಎಲ್ಲ ಈ ಭಾಗದ ಜನರು ವಾಹನ ಇರತಕ್ಕಂಥ ಎಲ್ಲರೂ ಕೂಡ ಬಂದು ನಮಗೆ ಸಹಕಾರವನ್ನು ನೀಡಬೇಕು ಅನ್ನತಕ್ಕಂಥ ಮನವಿಯನ್ನು ಈ ಸಂದರ್ಭದಲ್ಲಿ ನಾನು ಮಾಡ್ತಾ ಇದ್ದೇನೆ. ಈ ಒಂದು ಸರ್ವಿಸ್ ಸ್ಟೇಷನ್ ಅನ್ನ ಆರಂಭ ಮಾಡಿದ ಹಾರಿಸ್ ಮತ್ತು ಅವರ ಬಳಗ ಕೂಡ ಈ ಒಂದು ಸಂದರ್ಭದಲ್ಲಿ ಶುಭವನ್ನು ಹಾರೈಸುತ್ತಾ ಮುಡಿಪು ಬ್ಲಾಕ್ ಕಾಂಗ್ರೆಸ್ ಜೆಂಡಾಮಂತೆ ತಲೆಮುಪ್ಪ NS ನಾಸೀರ್ ನಡುಪದು ಕುರ್ನಾಡ್ ಗ್ರಾಮ ಪಂಚಾಯತ್ ತಲೆಮುಪ್ಪ ಗಣೇಶ್ ನಾಯಕ್ ಜಿಲ್ಲಾ ಪಂಚಾಯತ್ ಪಿರಾಕ್ರೆ ಸದಸ್ಯೆ ಮಮತಾ ಗಟ್ಟಿ ಬಂಟ್ವಾಳ ತಾಲೂಕ್ ಪಂಚಾಯತ್ ಪಿರಾಕ್ರೆ ತಲೆಮುಪ್ಪ ಚಂದ್ರಹಾಸ ಕರ್ಕೇರ ಕೊಣಜ ಗ್ರಾಮ ಪಂಚಾಯತ್ ಪಿರಾಕ್ರೆ ತಲೆಮುಪ್ಪ ನಜರ್ ಶಾ ಪಟ್ಟೋರಿ ಪಜೀರ್ ಗ್ರಾಮ ಪಂಚಾಯತ್ ಪಿರಾಕ್ರೆ ತಲೆಮುಪ್ಪ ಇಮ್ತಿಯಾಜ್ ಪಜೀರ್ ಇರಾ ಗ್ರಾಮ ಪಂಚಾಯತ್ ಪಿರಾಕ್ರೆ ತಲೆಮುಪ್ಪ ರಜಾಕ್ ಕುಕಾಜೆ ಪದ್ಮನಾಭನ ರಿಂಗಾಣ ಸಮೀರ್ ಪಜೀರ್ ಸೂಪಿ ಕುഞ്ഞി ಪ್ರವೀಣ್ ಆಳ್ವ ಕಟ್ಟಪುನಿ ಬಾವಿಚ ಲತಾ ಇಂಗೈನಾರ್. ಈ ವಾರ್ತೆ ಬ್ಯಾರಿ ವಾರ್ತೆ ಉಡೆಗ ಅಕೇರಿ ಆಯ್ತು ಬಂಡೆ ವಾರ್ತೆ ಇದೇನೇ ಆಯ್ತು ನಿಂಗಲೆ ಮುನ್ನಲ್ ಬಂಡ 10 ನೋಕಿಯಂಟಿಕವರು ನಂಗಲೆ ಇಂಗಲೆ ಪಿರ್ಸತೆ ಚಾನಲ್ ಪೊಸಕುರಲ್.